ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಎಲ್ಲರಿಗೂ ನಮಸ್ಕಾರ. ಮಾದರಿ ಕ್ಲಾಸ್ ಮೇಲೂ ಸರ್ವಾಗಿ ನಮಸ್ಕಾರ. ಸಲಾಮ್ ಅಲೈಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ ಬೆಕ್ ಆರ್ಜೆ ಎರಲ್ ಮಾತಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರುವಂತ ಚಾನಲ್ ಸ್ಪಂದನ ಚಾನಲ್ ಅಂಡ್ ನೀವು ನೋಡ್ತಾ ಇರುವಂತ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್. ಈ ಕಾರ್ಯಕ್ರಮದಲ್ಲಿ ಬರುವ ಅತಿಥಿಗಳ ಪರಿಚಯ ನಮ್ಮೆಲ್ಲರಿಗೂ ಇರುತ್ತೆ, ನೋಡೋಗ್ಲೇ ಗೊತ್ತಾಗುತ್ತೆ ಅವರು ಇವರು ಇವರೇ ಅವರು ಅಂತ. ಆದರೆ ನಮಗೆ ನಿಮಗೆ ಹಾಗೂ ಯಾರಿಗೂ ಕೂಡ ಕೆಲವೊಂದು ಗೊತ್ತಿಲ್ಲದ ವಿಚಾರಗಳನ್ನು ಕೆದಕಿ ಕೇಳುವಂತ ಕಾರ್ಯಕ್ರಮವೇ ಇದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ. ಇವರು ಕರ್ನಾಟಕದ ಮಾಜಿ ಸಚಿವರು ಅಂಡ್ ಈಗಿನ ಶಾಸಕರು ಕೂಡ ಆಗಿದ್ದಾರೆ. ಎಲ್ಲರಿಗೂ ತುಂಬಾ ಹತ್ತಿರ, ಎಲ್ಲರಿಗೂ ತುಂಬಾ ಆಪ್ತ, ಸಿಕ್ಕಾಪಟ್ಟೆ ಚುರುಕಾಗಿ ಓಡಾಡ್ತಾ ಇರುವಂತಹ ವ್ಯಕ್ತಿಯವರು. ಇವರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಶ್ರೀ UT ಖಾದರ್ ಅವರು. ಖಾದರ್ ಅವರೇ, ನಿಮ್ಗೆ ಈ ಮೈ ಆಟೋಗ್ರಾಫ್ ವಿತ್ ಆರ್ಜೆರಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಆರಾಮನಾ? ಸೊ ತುಂಬಾ ಸ್ಲಿಮ್ ಆಯ್ತು ಅನಿಸ್ತಾ ಇದೆ ಸ್ವಲ್ಪ. ಇಲ್ಲ, ಬಹುಶಃ ಇದು ಆರೋಗ್ಯ ಸಂಬಂಧಪಟ್ಟಾಗೆ ಹೆಚ್ಚಿನ ಕಾಲ ವಹಿಸಿ ಊಟ ಕಡಿಮೆ, ಕೆಲಸ ಜಾಸ್ತಿ ಮಾಡಿ ಎಲ್ಲರೂ ಕೂಡ ಆಟೋಮ್ಯಾಟಿಕ್ ಸ್ಲಿಮ್ ಆಗ್ತಾರೆ. ಓಕೆ, ಊಟ ಈಗ ಸ್ವಲ್ಪ ಊಟ ಮಾಡ್ತೀರೇನೋ, ಬಟ್ ಸ್ವಲ್ಪ ಹಿಂದೆ ನಿಮ್ಗೆ ಊಟ ಮಾಡುವಷ್ಟು ಕೂಡ ಪುರ್ಸೋತಿರ್ಲಿಲ್ಲ. ಸತ್ಯ. ಆಗ್ಲಿ, ಓಕೆ. ಎಲ್ಲರಿಗೂ ಗೊತ್ತುಂಟು ಖಾದರ್ ಬಾಯಿ, ಖಾದರ್ ಕಾಕ, ಖಾದರ್ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ವೈರಲ್ ಆಗ್ತಾ ಇರುತ್ತೆ. ನಿಮ್ದು ಸಿಕ್ಕಾಪಟ್ಟೆ ನ್ಯೂಸ್ ಅಲ್ಲಿ ಇರ್ತೀರ ನೀವು. ಆದ್ರೆ ನನ್ಗೊಂದು ಕುತೂಹಲ ಇದೆ, ಅಫ್ಕೋರ್ಸ್ ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ಏನಂದ್ರೆ ಈ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಮ್ಮ ಖಾದರ್ ಬಾಯಿ ಹೇಗಿದ್ರು, ಅವರ ಮನೆಯಲ್ಲಿ ಎಷ್ಟು ಜನ ಇದ್ರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಹೋದರಿಯರು, ಹೇಗಿತ್ತು ಆ ಬಾಲ್ಯ, ಆ ಒಂದು ದಿನಗಳ ಬಗ್ಗೆ ನೆನಪಿಸ್ಬೋದು ನಿಮ್ದು ಚೈಲ್ಡ್ಹುಡ್ ಡೇಸ್ ಬಗ್ಗೆ? ಖಂಡಿತವಾಗ್ಲು. ಯಾಕಂತೇಳಿ ನಾವು ನಂದಿಗುಡ್ಡೆಯಲ್ಲಿದ್ದದ್ದು, ನಂದಿಗುಡ್ಡೆ ಬಪ್ಪಾಲಲ್ಲಿ. ಆಗ ನನ್ನ ತಂದೆ, ನಾನು 3 ವರ್ಷ ಆಗಿರುವಾಗಲೇ ನನ್ನ ತಂದೆ ಶಾಸಕರಾಗಿದ್ದವರು, ಇದ್ದವರು. ನನ್ನ ತಾಯಿಯ ತಂದೆ ಅವರು ಮಂಗಳೂರಿನ ದೊಡ್ಡ ಮಟ್ಟದ ಕಾಂಟ್ರಾಕ್ಟರ್. ಇವತ್ತು ಮಂಗಳೂರಿಂದ ಹಾಸನ್ಗೆ ಹೋಗುವಂತ ಕಂಪ್ಲೀಟ್ ರೈಲ್ವೆ ಟ್ರ್ಯಾಕ್ ಅಂಡ್ ರೈಲ್ವೆ ಸ್ಟೇಷನ್ಸ್ ಮತ್ತು ಟನಲ್ಸ್ ಎಲ್ಲ ಕೂಡ ನನ್ನ ತಾಯಿಯ ತಂದೆ ಕಡಬ ಕನ್ಸ್ಟ್ರಕ್ಷನ್ ಅವರು ನಿರ್ಮಾಣ ಮಾಡಿದ್ರು. ಮಂಗಳೂರು ಸ್ವಿಮ್ಮಿಂಗ್ ಪೂಲ್ ಅವರು ನಿರ್ಮಾಣ ಮಾಡಿದ್ರು. ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಅವರೇ ಕನ್ಸ್ಟ್ರಕ್ಷನ್ ಮಾಡಿದ್ರು. ಮಂಗಳೂರಿನ ಫೈರ್ ಸ್ಟೇಷನ್ ಕ್ವಾರ್ಟರ್ಸ್ ಕೂಡ ಅವರೇ ಬಿಲ್ಡ್ ಮಾಡಿದ್ರು. ಮಂಗಳೂರಿನಲ್ಲಿದ್ದಂತ ಕಂಕಾರಿ ರೈಲ್ವೆ ಸ್ಟೇಷನ್ ಅವರೇ ನಿರ್ಮಾಣ, ಜೋಕಾಟ ರೈಲ್ವೆ ಸ್ಟೇಷನ್ ಅವರೇ ನಿರ್ಮಾಣ. ಅದು ರಾಜ್ಯದ ಬೇರೆ ಬೇರೆ ಕಡೆ ಇರ್ಕಲ್ ಡ್ಯಾಮ್ ಅಲ್ಲಿ ಕೆಲಸಗಳು ಬೇರೆ ಬೇರೆ ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಅವರು ಆಗಿದ್ದು. ಅವರಿಂದಾಗಿ ನನ್ನ ತಂದೆ ಅಡ್ವೊಕೇಟ್, ಅವರಿಂದಾಗಿ ಬಹುಶಃ ತಂದೆಯವರಿಗೆ ದೇವರ ಜೊತೆ ನಿಕಟವಾದ ಸಂಪರ್ಕ ಇದ್ದ ಕಾರಣ ತಂದೆಯವರಿಗೆ ಅವತ್ತು ಅವ್ರ ಮುಖಾಂತರ ಟಿಕೆಟ್ ಬಂದದ್ದು ಫಸ್ಟಿಗೆ. ಆವಾಗ ನಾವೆಲ್ಲವೂ ಕೂಡ ಯಾಕೆಂತ ಹೇಳಿದ್ರೆ, ತಂದೆಯವರ ತಾಯಿಯವರು ಹುಟ್ಟಿದ್ದು ಕಡಬ, ಅಂದ್ರೆ ತಾಯಿಯ ತಂದೆಯ ಊರು ಕಡಬ, ತಾಯಿಯ ತಂದೆ ಊರು ಕಡಬ, ತಾಯಿಯ ಅಮ್ಮನವರು ಉಪ್ಪಿನಂಗಡಿ, ಕೋಲ್ಪೆ ರಸ್ತೆ ಬದಿಯಲ್ಲಿ ಹೋಗುವಾಗ ನಿಮ್ಗೆ ಅಲ್ಲಿ ಒಂದು ದರ್ಗೆಲ್ಲ ಕಾಣ್ತದೆ. ಅದು ಕನ್ಸ್ಟ್ರಕ್ಷನ್ ಇಲ್ಲಿ ಪ್ರಾರಂಭ ಮಾಡಿದ ನಂತರ ಇಲ್ಲಿ ನಾವು ನಮ್ಮ ಅಜ್ಜನ ಮನೆಯಲ್ಲಿ ನಾವೆಲ್ಲ ಇದ್ದೆವು. ತಂದೆ ಅಡ್ವೊಕೇಟ್ ಆಗಿ, ತಂದೆ ಉಪ್ಪಲದವರು, ಬಹುಶಃ ಇಲ್ಲಿ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಲಾ ಕಾಲೇಜಲ್ಲಿ ಮುಗಿಸಿ ಬಂದು ಬಹುಶಃ ಇಲ್ಲಿ ಮದುವೆ ಆದ ನಂತರ ಮಂಗಳೂರಿನಲ್ಲಿದ್ದು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೆವು ನಮ್ಮ ಅಜ್ಜನ ಮನೆಯಲ್ಲಿ. ಸೊ ನನ್ನ ತಾಯಿಯ ಅಣ್ಣ ತಮ್ಮಿಂದಿರು ಅವ್ರು 4 ಹುಡುಗಿಯರು, 4 ಹುಡುಗರು ಇವತ್ತು ಆಗಿದ್ರು. ಸೊ ಎಲ್ಲ ನಾವು ಅಲ್ಲೇ ಇದ್ದ ಕಾರಣ ಜಂಟಿಯಾಗಿದ್ದೆವು ಒಂದು ಇದರಲ್ಲಿ, ಕುಟುಂಬದಲ್ಲಿ. ಸೊ ಮತ್ತೆಲ್ಲ ನಮ್ಮ ನೆರೆಕೆರೆಯವರು ಕೂಡ ಬಹಳ ಸಣ್ಣದಿಂದಲೇ ಆತ್ಮ ಪ್ರೀತಿ ವಿಶ್ವಾಸ, ಅದು ಯಮುನಕ್ಕೆ ಇರಲಿ, ರಾಧಕ್ಕೆ ಇರಲಿ, ಜಿಲ್ಲಿ ಬಾಯಿ ಇರಲಿ, ಈಗಲೂ ಕೂಡ ನಮ್ಗೆಲ್ಲರೂ ಕೂಡ ಅದು ನೆನಪು, ಎಲ್ಲ ಕೂಡ ಜೊತೆಲಿ ಸೇರ್ತಿದ್ದೆವು. ನಾನು ಬಹುಶಃ ಅಲ್ಲಿ ಜಪ್ಪಬಪ್ಪಾಲಿಗೆ ಹತ್ತಿರ, ಜೆರೋಸ್ ಹತ್ತಿರವಾದ ಕಾರಣ ನಾವೆಲ್ಲ 4th ಸ್ಟ್ಯಾಂಡರ್ಡ್ ತನಕ ಜೆರೋಸ. 4th ನಂತರ ಅಲ್ಲಿ ಹುಡುಗರಿಗೆ ಅಲ್ಲಿ ಅವಕಾಶ ಇರಲಿಲ್ಲ, ಈಗ ಇದೆ. ನಂತರ ನಾನು 5th ಸ್ಟ್ಯಾಂಡರ್ಡ್ಗೆ ನಾನು ಸೈಂಟ್ ಎಲೋಷಿಯಸ್ಗೆ ಹೋದೆ. ಫಸ್ಟ್ PUC ತನಕ ನಾನು ಸೈಂಟ್ ಎಲೋಷಿಯಸ್ ಅಲ್ಲಿ ಇದ್ದೆ. ಫಸ್ಟ್ PUC ನಾವು 10th ಅಲ್ಲಿ ಸ್ವಲ್ಪ ಮಾರ್ಕ್ ಕಡಿಮೆ ಇದ್ರು ಕೂಡ ನಾನು ಅವತ್ತು ಅನ್ನ ಡಾಕ್ಟರ್ ಆಗಿದ್ರು, ನನ್ನನ್ನು ಇಂಜಿನಿಯರ್ ಮಾಡ್ಬೇಕಂತೇಳಿ ನಾನು ಕೂಡ ಸೈನ್ಸ್ ತೆಗೆಸಿದ್ದೆ. ನನಗೆ ಕಷ್ಟ ಆಯ್ತು, ಅದನ್ನು ಬಿಟ್ಟೆ. ಯಾಕೆ ಫಸ್ಟೇ ಸೋಷಿಯಲ್ ಮತ್ತು ಅವತ್ತೇ ಯೂನಿಯನ್ ಎಲ್ಲ ದೊಡ್ಡ ಹುಚ್ಚು. ನಾನು ಮತ್ತೆ ಲಾ ಕಾಲೇಜ್ ನಾನು ಫಸ್ಟ್ ಇಯರ್ ಅಲ್ಲಿ ಬಿಟ್ಟು ಸೈಂಟ್ ಅಲೋಷಿಯಸ್ ಸೈನ್ಸ್ ಅನ್ನು ಬಿಟ್ಟು
ಮತ್ತೆ ಅಲ್ಲಿ ರೂಲ್ಸ್ ಇದೆ, ಒಮ್ಮೆ ಡಿಸ್ಕಂಟಿನ್ಯೂ ಮಾಡಿದ ಮಾತ್ರ ಮತ್ತೆ ರಿಪೀಟ್ ಅಲ್ಲಿ ಕೊಡ್ತಾ ಇಲ್ಲ. ಸೊ ನಾನು ಮಾವೇರ ಕಾಲೇಜಿಗೆ ಹೋದೆ. ನಮ್ಮ ಜೊತೆ ಇದ್ದಂತ ಧೀರಜ್ ಅವರು, ನೋರ್ದನ್ ಸ್ಕೈ ಅವರು ಗೋಕರ್ಣಕ್ಕೆ ಹೋದ್ರು. ಸೊ ನಮ್ಮ 4-5 ಜನ ಬೇರೆ ಬೇರೆ ಕಾಲೇಜಿಗೆ ಹೋಗಿ ಅಲ್ಲಿ ನಮ್ಮ ಎಜುಕೇಶನ್ ಮುಗಿಸಿ, ನಾನು ಮಹಾವೀರ ಕಾಲೇಜಿನಲ್ಲಿ ಸೆಕೆಂಡ್ PUC ಮುಗಿಸಿ ಆರ್ಟ್ಸ್ ನಲ್ಲಿ SDM ಲಾ ಕಾಲೇಜ್ ಮತ್ತೆ ಸೇರಿ ಲಾ ಮುಗಿಸಿ ಮತ್ತೆ ಸಕ್ರಿಯವಾದ ರಾಜ್ಯಕ್ಕೆ ಹೊರಗೆ. ಓಕೆ, ನಿಮ್ಮ ಈ ಸೆಕೆಂಡ್ PUC ವರೆಗೆ ಮಾತಾಡಿದ್ರಿ ನೀವು, ಲಾ ಕಾಲೇಜ್ ಕಲ್ತಿದ್ರಿ. ಈಗ ನಿಮ್ಮ ಸಹಪಾಠಿಗಳಾಗಿದ್ದವರು ಇವಾಗ ದೊಡ್ಡ ದೊಡ್ಡ ಹುದ್ದೆಲಿರ್ಬೋದು, ಅವರ ಬಗ್ಗೆ ಸ್ವಲ್ಪ ಹೇಳ್ಬೋದು, ಯಾರೆಲ್ಲ ಇದ್ದಾರೆ ಸ್ನೇಹಿತರು? ನನ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ಧೀರಜ್ ನಾರ್ದನ್ ಸ್ಕೈ, ವಿಶಾಲ್ ಹೆಗಡೆ KS ಹೆಗಡೆ ಹಾಸ್ಪಿಟಲ್ ಅವರು, ನಮ್ಮ ನಿಧೀಶ್ ಶೆಟ್ಟಿ ಶ್ರೀದೇವಿ ಕಾಲೇಜ್ ಇದು, ಯೂನಿಟಿ ಹಾಸ್ಪಿಟಲ್ ಅಜ್ಮಾಲ್, ಅದೇ ರೀತಿ ನಮ್ಮ ತುಂಬಾ ಬ್ಯಾಂಕಿಂಗ್ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತದೆ. ನಮ್ಮ ಜೊತೆಲಿ ಯಾರಲ್ಲಿ ಇದ್ದಾರ ದೊಡ್ಡ ದೊಡ್ಡ ಫ್ಯಾಕ್ಟರೀಸ್ ಇಂಡಸ್ಟ್ರೀಸ್ ಎಲ್ಲೋ ಕೂಡ ಅರುಣ್ ಪಂಡಿತ್ ಎಸ್ಟೇಟ್ ಓನರ್, ಮತ್ತು ಶೇರ್ಸ್ ಅಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟ ಹೆಸರು ಮಾಡಿದಂತ ಅಜಿತ್ ಲೋಬೋ ಅವರಿದ್ದಾರೆ. ಬಹಳಷ್ಟು ನಮ್ಮದು ಇಂಟರ್ನ್ಯಾಷನಲ್ ದುಬೈಯಲ್ಲಿ ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಮ್ಮ ಮಕ್ಕಳು ಯಾರೆಲ್ಲ ನನ್ನ ಈ ಲಾ ಸಣ್ಣ ಚೈಲ್ಡ್ಹುಡ್ ಅಂಟಿಲ್ 10th ಯಾರಿದ್ದಾರೆ ಅವರೆಲ್ಲೂ ಕೂಡ ಇದಾಗಿದ್ದಾರೆ. ಲಾ ಕಾಲೇಜ್ ಆದ ನಂತರ ಇವತ್ತು ನಮ್ಮ ಮಕ್ಕಳು ತುಂಬಾ ಜನ ಜಡ್ಜಸ್ ಆಗಿದ್ದಾರೆ, ತುಂಬಾ ಜನ ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆಗಿದ್ದಾರೆ. ಎಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷ ಬೇರೆ ಬೇರೆ ಇರಬಹುದು, ರಾಜ್ಯಕ್ಕೆ ಒಂದಲ್ಲೊಂದು ಸ್ಥಾನದಲ್ಲಿದ್ದಾರೆ. ನಿಮ್ಮ ಅಡ್ವೊಕೇಟ್ ಜನರಲ್ ನಟರಾಜ್ ಅವರು ನಮಗೆ ಸೀನಿಯರ್ ಆಗಿದ್ರು, ಐವನ್ ಸೀನಿಯರ್, ಪದ್ಮಪ್ರಸಾದ್ ಸೀನಿಯರ್. ಅದೇ ಬೆಂಗಳೂರಿನಲ್ಲಿ ಮೋಹನ್ ಭಟ್ ಇರ್ಲಿ, ಮತ್ತೆ ಬೇರೆ ಅಡ್ವೊಕೇಟ್ಸ್ ಇರ್ಲಿ, ಇವರು ಕೂಡ ನಮ್ಮ ಕೊಲೀಗ್ಸ್ ಮತ್ತೆ ನಾವು ಫ್ರೆಂಡ್ಸ್ ಇವತ್ತು ಅವತ್ತಿಂದಲೇ ಆಗಿದ್ದೆವು. ಇದಕ್ಕೆ ನಿಮ್ಗೆ ಪಾಕೆಟ್ ಮನಿ ಎಷ್ಟು ಸಿಗ್ತಾ ಇತ್ತು ಸಣ್ಣ ವಯಸ್ಸಿನಲ್ಲಿ? ನೀವು ಹೇಳಿದ್ರಿ ನೀವು ತುಂಬಾ, ನೀವು ಹೇಳೋ ಗೊತ್ತಾಗುತ್ತೆ, ತುಂಬಾ ಅನುಕೂಲವಂತರ ಕುಟುಂಬದಿಂದಲೇ ಬಂದವರು. ಬಟ್ ನಿಮ್ಮ ಖರ್ಚಿಗೆ ಎಷ್ಟು ಸಿಗ್ತಾ ಇತ್ತು ನಿಮ್ಗೆ? ಅನುಕೂಲವಾದ ಕುಟುಂಬವಾಗಿದ್ರು ನಮಗೆ ಯಾವುದೇ ಕೊರತೆ ಇರಲಿಲ್ಲ. ಎಲ್ಲಾ ರೀತಿಯ ವಾಹನಗಳು ಸ್ಕೂಲಲ್ಲಿ ಇದ್ದಾಗಲೇ ಇತ್ತು. ಯಾಕಂದ್ರೆ ನನ್ನ ಗ್ರ್ಯಾಂಡ್ ಫಾದರ್ ಕನ್ಸ್ಟ್ರಕ್ಷನ್ ಆದ ಕಾರಣ 40 ಲಾರಿಗಳಿತ್ತು. ಮತ್ತೆ ಡೈಮಂಡ್ ಗ್ಯಾರೇಜ್ ಅಂತ ಸಪರೇಟ್ ಗ್ಯಾರೇಜ್ ಇತ್ತು. ಈಗ ಅಲ್ಬುಕರ್ಸ್ ಅಪಾರ್ಟ್ಮೆಂಟ್ ಬಂದಿದೆ SP ಆಫೀಸ್ ಮುಂದೆ. ಅದು ಬರೀ ನಮ್ಮ ವೆಹಿಕಲ್ ಮತ್ತೆ ನಮ್ಮ ಜೀಪ್ ಮತ್ತೆ ಲಾರಿ ಇದು ರಿಪೇರ್ ಮಾಡಿ ಅದು ಸಪರೇಟ್ ಒಂದು ಕಂಪನಿಗೆ ಮಾತ್ರ. ಸೊ ನಾವು ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದೆವು. ಯಾವುದೇ ಕೊರತೆ ಇರಲಿಲ್ಲ ಅವತ್ತಿಂದಲೂ ಕೂಡ. ಅದೇ ನಮ್ಗೆ ಫ್ರೀ ಆಗಿ ಏನು ನಮ್ಮ ಕೈಯಲ್ಲಿ ಪಾಕೆಟ್ ಮನಿ ಕೊಡ್ತಾ ಇರಲಿಲ್ಲ, ಅದಕ್ಕೆ ಲಿಮಿಟೇಷನ್ ಇತ್ತು. ಯಾವುದಕ್ಕೆ ಬೇಕು ಅದಕ್ಕೆ ಬೇಕಾಗಿ ಮಾತ್ರ ಸಿಕ್ಕೋ ಪರಿಸ್ಥಿತಿ ಇತ್ತು. ಏನು ಹೆಚ್ಚು ಬೇಕಾದ್ರೆ ಅದು ತಾಯಿ ಇನ್ಫ್ಲೂಯೆನ್ಸ್ ಇಂದ, ತಾಯಿ ಸುದ್ದಿ ಇಲ್ಲದ್ರೆ ನಮ್ಗೆ ಆವಾಗ ನಮ್ಗೆ ಏನ್ ಖರ್ಚಿ ಆಮ್ಲೆಟ್, ಚರ್ಮುರಿ, ಕೋಲ್ಡ್ ಡ್ರಿಂಕ್ ಇದು ಆಡೋದು ಇಷ್ಟಲ್ಲದೆ ಬೇರೆ ನಮ್ಗೆ ಜಾಸ್ತಿ ಏನು ಖರ್ಚು ಮಾಡೋ ವಿಚಾರ ಇಲ್ಲ. ಸ್ಕೂಲಿಗೆ ಹೋಗುವಾಗ ನಮ್ಮ ಅಕೌಂಟ್ ಇತ್ತು ಹೋಟೆಲ್ ಮುಂದೆ, ಏನ್ ಬೇಕಾದ್ರೆ ತಿನ್ಬಹುದು. ನಮ್ಮ ಸೆಂಟ್ರಲ್ ಮಿಡಲ್ ಸ್ಕೂಲ್ ಇದೆ, ಒಂದು ಹೆಚ್ಚಾಗಿ ಹೋಟೆಲ್ ಇಲ್ಲ, ಅಲ್ಲಿ ಒಂದು ಹೋಟೆಲ್ ಇತ್ತು, ಒಂದು ಅಡಿಲ್ ರಿಸೋರ್ಸ್ ಅಂತ ಹೇಳಿಕೊಂಡು, ಅಲ್ಲಿ ನಮ್ಗೆ ಏನ್ ಬೇಕಾದ್ರೆ ತಿನ್ಬಹುದು. ಮಾತ್ರ ಬಿಲ್ ಮಾತ್ರ ಮನೆಯಿಂದಲೇ ಬಂದು ಕೊಡ್ತಾ ಇದ್ರು, ನಮ್ಮ ಕೈಯಲ್ಲಿ ಕೊಡ್ತಾ ಇರ್ಲಿಲ್ಲ. ಈ ರೀತಿ ವಿಚಾರ. ಅದು ನಾವು ಬಹುಶಃ ಅವತ್ತು ಸ್ಕೂಲಲ್ಲಿ ಇದ್ರು ಕೂಡ ವಾಹನದಲ್ಲಿ ಹೋಗ್ತಾ ಇದ್ದದ್ದು ಕಡಿಮೆ, ವೆಹಿಕಲ್ ಕೂಡ. ನಾವು ಬಹುಶಃ ನಡ್ಕೊಂಡೇ ನಾನು ಕೆಲವೊಮ್ಮೆ ಹೋಗ್ತಿದ್ದೆ ಕದರಿಂದ ಅಲ್ಲಿಗೆ ನಾವು ಶಿಫ್ಟ್ ಆದಾಗ. ಬಪ್ಪಳಿಂದ ಮತ್ತೆ ನಾವು ಎಲ್ಲಿಗೆ ಬಂದೆವು, ನಮ್ಮ ಬಲ್ಮಾಟ ರೋಡಿಗೆ. ನನ್ನ ಗ್ರ್ಯಾಂಡ್ ಫಾದರ್ ಅಲ್ಲಿ ಹೊಸ ಮನೆ ಕಟ್ಟಿದ್ರು, ಈಗ ಪ್ರಾಪರ್ಟೀಸ್ ರೋನ್ ಅವರ ಇದಿದೆ ಅಲ್ಲಿ. ತದನ್ನ ನಾವು ಸಪರೇಟ್ ಆಗಿ ನಮ್ಮ ಕದ್ರಿ, ನಮ್ಮ ಕಂಬಳದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಪಕ್ಕ ನಮ್ಮ ಅಲ್ಲಿ ಸಪರೇಟ್ ಮನೆ ಮಾಡಿದ್ದೇವೆ. ಅವಾಗ ನಾವು ಕದ್ರಿ ದೇವಸ್ಥಾನದಲ್ಲಿ ಈಜು ಸ್ಥಾನಕ್ಕೆ ಅಲ್ಲಿ ಸೈಕಲ್, ನಮ್ಮ ಕದ್ರಿ ಕಂಬಳ ರಸ್ತೆಯಲ್ಲಿ ಸೈಕಲ್, ನಮ್ಮ ಸುಧಾರ್ಮ ಹೆಗಡೆ ಅಡ್ವೊಕೇಟ್ ಸೋಷನ್ ಹೆಗಡೆ ಅವರ ಮಗ, ಡಾಕ್ಟರ್ ಅದೇ ನಮ್ಮ ಡಾಕ್ಟರ್ ಅರವಿಂದ್ ಶೆಟ್ಟಿ, AB ಶೆಟ್ಟಿ ಅವರ ಮಗ, ನಾವೆಲ್ಲ ಒಂದು ಟೀಮ್ ಆಗಿದ್ದೇವೆ. ಸೊ ಎಲ್ಲ ನಾವಲ್ಲಿ ಶಾಲೆಗೆ ನಾವೆಲ್ಲ ಸೇರಿ ಅಲ್ಲಿ ಆ ರಸ್ತೆ ಕದ್ರಿ ಕಂಬಳ ರಸ್ತೆ ಮತ್ತು ಕದ್ರಿ ಕೋಡಿಯಲ್ಲಿ ಗುತ್ತು ರಸ್ತೆ, ನಮ್ಮ ಈ ಸೈಕಲ್ ಎಲ್ಲ ಕಲ್ತದ್ದೆ ಅದೇ ರಸ್ತೆಯಲ್ಲಿ. ನಾವೆಲ್ಲ ಯುವಕರಲ್ಲಿ ಸ್ಯಾಟರ್ಡೆ ಸಂಡೇ ಬಹುಶಃ ನಾವು ಜೊತೆಯಲ್ಲಿದ್ದೆವು. ನಾನು PUC ಅಲ್ಲಿ ಇದ್ದಾಗ ರಾಹುಲ್ ಬಲ್ಲಾಲ್ ಇವರೆಲ್ಲ ಮಾತನಾಡೋರು. ಅದು ಬಹುಶಃ ನಿಧೀಶ್ ಅವರ ತಾಯಿ ಇರಲಿ, ನಮ್ಮ ರಾಹುಲ್ ಬಲ್ಲಾಲ್ ಅವರ ತಾಯಿ ಇರಲಿ, ಸ್ವಂತ ಮಕ್ಕಳಾಗಿ ನಮ್ಮ ಊಟ ಬೆಳಿಗ್ಗೆ ಹೋಗಿ ಸಂಜೆ ತನಕ ಕೂಡ ಎಲ್ಲ ಅಲ್ಲೇ. ನೀವು ನಮ್ಮ ಅರವಿಂದ್ ಶೆಟ್ಟಿ ಅವರ ಮನೆಯಲ್ಲಿ ಎಲ್ಲ ಅಲ್ಲೇ ಕೂಡ ನಾವು ಆಡ್ತಾ ಇದ್ದೇವೆ. ವಾವ್. ಇವಾಗ ಅಫ್ಕೋರ್ಸ್ ತುಂಬ ದೊಡ್ಡ ಗ್ಯಾಂಗ್ ಆಗಿತ್ತು ನಿಮ್ಮದು, ಈಗಲೂ ಕೂಡ ದೊಡ್ಡ ಗ್ಯಾಂಗೇ ಇದೆ. ಏನಾದರೂ ಒಂದು ಪೆಟ್ಟು ಮಾಡಿದ್ದೆ, ಪೆಟ್ಟು ತಿಂದದ್ದು ಕೊಟ್ಟದೇನಿದೆಯಾ ಸಣ್ಣ ವಯಸ್ಸಲ್ಲಿ? ನನಗೆ ಬಹಳ ಕೋಪಿಷ್ಟ. ನಾನು ಸಣ್ಣದಿರುವಾಗ. ನೀವು ಕೋಪಿಷ್ಟ್ರ? ಹೌದು. ಆವಾಗ ಯಾಕೆಂದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಒಂದು ಇದಕ್ಕೆ ಒಬ್ಬನ ಅನ್ಯಾಯ ಮಾಡಿ ಅಂತಲ್ಲ, ಒಬ್ಬ ನಮ್ಮ ಫ್ರೆಂಡ್ಸ್ಗೆ ಏನಾದ್ರು ಆದಾಗ ನಾವು ಹೋಗಿ ಹೊಡಿತಿದ್ದೆವು.
ಇದರಲ್ಲಿ. ಅಥವಾ ಇನ್ನೊಂದಾದಾಗ ಇಲ್ಲ ಇಲೆಕ್ಷನ್ ಟೈಮಲ್ಲಿ ಇದಾಗ್ತಿತ್ತು, ನಮ್ಗೆ ಗಲಾಟೆ ಆಗುವಂತ ಪರಿಸ್ಥಿತಿ ಇತ್ತು. ಅಥವಾ ಏನಾದ್ರು ಒಂದು ಅನ್ಯವಾದಾಗ ಅದನ್ನು ಪ್ರತಿಭಟಿಸುವಂತ ಸಣ್ಣದಿಂದಲೇ ಅದಿತ್ತು. ಸೊ ನನ್ನ ಡಿಗ್ರಿ ನಾನು ಲಾ ಕಾಲೇಜ್ ಎಲ್ಲ ಮುಗಿಯುವ ಸ್ಟಾರ್ಟ್ ಆಗೋ ಸಂದರ್ಭದಲ್ಲಿ ಸುಮಾರು 8 ಕೇಸ್ ಆಗಿತ್ತು ಇದರಲ್ಲಿ. ಅದನ್ನೆಲ್ಲ ತೀರ್ಮಾನ ಮಾಡಿದ್ದೆ. ಇನ್ನು ಸ್ವಲ್ಪ ನಾನು ಜಾಸ್ತಿ ಗೋಪಿಷ್ಟನಾದ ಕಡೆಯ ಗಲಾಟೆ ನಂದು ಕುಣಿಲ್ ಕಾಂಪ್ಲೆಕ್ಸ್ ಮುಂದೆ ಬೆಂದೂರಲ್ಲಿ. ಎಷ್ಟನೇ ಮೇ ಬಿ 91, 92. ಅಲ್ಲಿ ನಾನು ಬೈಕಲ್ಲಿ ಹೋಗ್ತಿದ್ದೆ, ಕಾರಲ್ಲಿ ಒಬ್ಬ ಬಂದು ಬಸ್ ಸುಮ್ಮನೆ ನೋಡಿಕೊಂಡೆ ಸ್ಟಾರ್ಟ್ ಅಲ್ಲಿ ನಾನು ಫೈನಲ್ ಮಾಡಿದ್ದೆ ಇದರಲ್ಲಿ. ಇನ್ನು ಮುಂದಕ್ಕೆ ನನ್ನ ತಾಯಿಯವರಿಗೆ ಮನೆಯವರಿಗೆ ನನ್ನ ಹೆದರಿಕೆ ಅಂದ್ರೆ ನನ್ನ ಕೋಪ ಮಾತ್ರ. ಯಾವಾಗ ಪ್ರಾರ್ಥನೆ ಮಾಡ್ತಿದ್ರು ಕೋಪ ಒಂದು ಹೋಗ್ಲಿ ಅಂತೇಳಿ ನನ್ನ ರಿಯಾಕ್ಷನ್ಗೆ ತಾಯಿಯ ಪ್ರಾರ್ಥನೆಯನ್ನ ಅವತ್ತು ನಾನು ತೀರ್ಮಾನ ಮಾಡಿದೆ. ಇನ್ನು ಮುಂದಕ್ಕೆ ಯಾರು ಏನೇ ನನಗೆ ಹೇಳಲಿ, ಏನೇ ಬೈಲಿ, ಏನೇ ಮಾತಾಡ್ಲಿ, ಅದನ್ನೆಲ್ಲ ಲೈಟ್ ಆಗಿ ತೆಕ್ಕೊಂಡು ಹೋಗೋದಿದ್ರೆ ನನಗೆ ಭವಿಷ್ಯ ಇಲ್ಲ. ಅದನ್ನಂತರ DSP ರಾಣೆ ಅವ್ರು ಕರೆಸಿ ಎಲ್ಲ 8 ಕೇಸ್ ಕೂಡ ಬಿ ರಿಪೋರ್ಟ್ ಹಾಕಿ ಎಲ್ಲ ಕೂಡ ಕ್ಲಿಯರ್ ಆಗಿತ್ತು. ನಾನು ಅವತ್ತೇನು ತಾಳ್ಮೆ ತೆಕೊಳ್ತಾ ಇಲ್ಲ, ಅದೇ ಕೋಪ ಮುಖಾಂತರ ನಾನು ಮುಂದೆ ಹೋಗ್ತೇನೆ. ನಾನು ಇವತ್ತು ML ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ರೌಡಿಲಿ ಸೆಂಟರ್ ಆಗಿ ನನ್ನ ಜೀವನವೇ ಆಳುವಂತ ಪರಿಸ್ಥಿತಿ ಇತ್ತು. ಅದು ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಓಕೆ, ಸೊ ಬಹುಶಃ ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೆ ಎಲ್ಲದ್ರಿಗೆ ನಿನ್ನ ಮೇಲೆ ಕೇಸ, ನಿನ್ಗೆ ಕೋಪ ಬರ್ತಿದ್ದ, ನೀನು ಹೋಗಿ ಕೋಪ ಹೊಡಿತಿದ್ದ ಎಂತೆಲ್ಲ ಆಶ್ಚರ್ಯ ಪಡ್ತಾರೆ. ಯಾಕೆ ಕರೆಕ್ಟ್ ಅವತ್ತಿನ ಕೋಪಕ್ಕೂ ಈಗಿನ ತಾಳ್ಮೆಗೂ ಕರೆಕ್ಟ್ ಆಪೋಸಿಟ್. ಸೊ ಒಂದು ಲೆಕ್ಕದಲ್ಲಿ ನಾನು ಆಲೋಚನೆ ಮಾಡ್ತೇನೆ, ನನಗೆ ಏನೆಲ್ಲ ಕೋಪ ಒಂದು ಮನುಷ್ಯನಿಗೆ ಬರ್ಬೇಕಾ, ಏನೆಲ್ಲ ರಿಯಾಕ್ಷನ್ ಅದೆಲ್ಲ ಕೂಡ ನಾನು ಯಂಗ್ ಜನರೇಷನ್ ಆಗಿದೆ. ಈಗ ಅದಕ್ಕೆ ಅವಕಾಶ ಇಲ್ಲ. ಈಗ ಯಾವುದೇ ಟೀಕೆ ಬರ್ಲಿ, ಏನೇ ಹೇಳಲಿ, ಯಾರೆಷ್ಟೇ ಜೋರ್ ಮಾಡ್ರಿ, ಅದನ್ನ ನೆಗಡಿಕೊಂಡು ತಮಾಷೆಯಾಗಿ ತೆಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ದೇನೆ. ಓಕೆ, ಸೊ ಈಗ ಬ್ರೇಕ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಅಫ್ಕೋರ್ಸ್ ನೀವು ಹ್ಯಾಂಡ್ಸಮ್ ಈಗಲೂ ಇದ್ದೀರಿ, ಆವಾಗ ಸ್ವಲ್ಪ ಜಾಸ್ತಿ ಇದಿರ್ಬೋದು. ಏನಾದರೂ ಪ್ರೇಮ ಪತ್ರ ಏನಾದರೂ ಬರೆಯೋ ಅಭ್ಯಾಸ ಇತ್ತಾ, ಬರ್ದಿದ್ದೀರಾ ಅಥವಾ ಬೇರೆಯವ್ರು ಬರ್ದದನ್ನು ಪಾಸ್ ಮಾಡಿದ್ದೀರಾ, ಕ್ರಶ್ ಏನಾದ್ರು ಇತ್ತಾ? ನೋಡಿ, ಯಂಗ್ ಜನರೇಷನ್ ಇದೆಲ್ಲ ಸ್ವಾಭಾವಿಕ, ನೀವೆಲ್ಲ ಕೇಳುವಂತ ಪ್ರಶ್ನೆಗಳು. ಆದ್ರೆ ನಮ್ಗೆ ಅವತ್ತು ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ನಾವು ಪೊಲಿಟಿಕ್ಸ್ ಅಂತ ಎಂಟರ್ ಆಗೋದು, ಮತ್ತೆ ಇಡೀ ಕಾಲೇಜ್ ಎಲ್ಲ ಕೂಡ ಒಂದು ಕಂಪ್ಲೀಟ್ ಆಗಿರುತ್ತೊಂದು ಪರಿಚಯ ಎಲ್ಲರದ್ದು ಕೂಡ, ಮತ್ತು ಸೋಷಿಯಲ್ ಮತ್ತು ಆಕ್ಟಿವ್ಸ್ ಇದ್ದ ಕಾರಣ ಅಲ್ಲಿ ಕೂಡ ನಾವು ಗುರುತಿಸಿ ಕೊಂಡಿದ್ದೆವು. ಆದ್ರೆ ನಮ್ಗೆ ಬಹಳಷ್ಟು ಆತ್ಮೀಯ ಮಿತ್ರರು ಇದ್ರು, ನಮ್ಗೆ ಫ್ರೆಂಡ್ಸ್ ಇದ್ರು, ನಮ್ಗೆ ನೋಟ್ಸ್ ಬರೆಯುವಂತ ಸ್ಟೂಡೆಂಟ್ಸ್ ಇದ್ರು, ಫ್ರೆಂಡ್ಸ್ ಆಗಿದ್ರು, ಸಿಸ್ಟರ್ಸ್ ಆಗಿದ್ರು. ಇದೆಲ್ಲ ಕಾಲೇಜ್ ಇರುವಂತ ಸಂದರ್ಭದಲ್ಲಿ ಒಂದು ಕಾಮನ್ ಆಗಿದೆ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಬಹುಶಃ ಬಹಳಷ್ಟು ನಮ್ಗೆ ಸಹಾಯ ಮಾಡುವಂತ ತುಂಬಾ ಜನ ಕ್ಲೋಸ್ ಫ್ರೆಂಡ್ಸ್. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಓಕೆ, ಸೊ ನಮ್ಮ UT ಖಾದರ್ ಅವರು ತಮ್ಮ ಬಾಲ್ಯದ ದಿನಗಳು, ಕಾಲೇಜ್ ದಿನಗಳ ಒಂದು ನೆನಪಿನ ಬುತ್ತಿಯನ್ನು ಓಪನ್ ಮಾಡಿದ್ದಾರೆ. ಅದರ ಒಂದು ಪರಿಮಳವನ್ನು ನಾವೆಲ್ಲರೂ ಕೂಡ ಆಸ್ವಾದಿಸುತ್ತಾ ಇದ್ದೇವೆ. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ವಿಚಾರಗಳನ್ನು ಕೇಳೋಣ ಅಥವಾ ಕೆದಕೋಣ ಒಂದು ಬ್ರೇಕ್ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇರುವಂತಹ ಚಾನಲ್ ಸ್ಪಂದನ ಚಾನಲ್, ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ Errol. ಅಂಡ್ ಇವತ್ತಿನ ವಿಶೇಷ ಅತಿಥಿ ನಮ್ಮ ಖಾದರ್ ಕಾಕ ಅವರು. ಓಕೆ ಖಾದರ್ ಭಾಯ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ, ನಿಮ್ಮ ಒಂದು ಕಾಲೇಜ್ ಡೇಸ್ ಬಗ್ಗೆ ಕೇಳಿದೆವು. ಒಂದು ಥ್ರಿಲ್ಲರ್, ರೋಮಾಂಚಕರ ಸ್ಟೋರಿ ಇದು. ಇವಾಗ ನೀವು ಬೆಳೆದಿದ್ದೀರಾ, ದೊಡ್ಡ ವ್ಯಕ್ತಿ ಆಗಿದ್ದೀರಾ. ನಿಮ್ಮ ತಂದೆ ಶಾಸಕರು ಕೂಡ ಆಗಿದ್ರು, ಸಿಕ್ಕಾಪಟ್ಟೆ ಬ್ಯುಸಿ ವ್ಯಕ್ತಿ ಕೂಡ ಆಗಿದ್ರು, ತುಂಬಾ ಹೆಸರು, ದೊಡ್ಡ ಹೆಸರು ಅದು. ನಿಮ್ಗೆ ಮಿಸ್ ಮಾಡ್ಕೊಳ್ತಿದ್ರು ನೀವು, ಅಂದ್ರೆ ನಿಮ್ಗೆ ಏನಾದ್ರೂ ಕೇಳುವಾಗ ತಂದೆ ಬಿಸಿ, ತಂದೆ ಮನೆಯವ್ರಿಗಿಂತ ಜಾಸ್ತಿ ಹೊರಗಡೆ ಜಾಸ್ತಿ ಇರ್ತಾ ಇದ್ರು. ಆ ಒಂದು ದಿನಗಳು ಹೇಗಿತ್ತು ನಿಮ್ದು? ತಂದೆ ಶಾಸಕರಾಗಿದ್ದಂತ ದಿನಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ತಂದೆ ಶಾಸಕ ಸಂದರ್ಭದಲ್ಲಿ ಖಂಡಿತ ನಮ್ಗೆ ಇವತ್ತು ಮಿಸ್ ಆಗ್ತಿತ್ತು. ಒಂದು ಸೆಕೆಂಡ್, ನನ್ನ ಅಜ್ಜನ ಮನೆಯಲ್ಲಿ ಮತ್ತು ನಾವು ಜಾಯಿಂಟ್ ಆಗಿದ್ದ ಕಾರಣ ಎಲ್ಲ ಜೊತೆಯಲ್ಲಿ ಆ ಕಾಲದಲ್ಲಿ ಒಂದು ವಿಚಾರ ಇತ್ತು. ಬಹುಶಃ ನಾನಾಗ್ಲಿ, ನನ್ನ ತಂದೆಗೆ, ನಮ್ಮ ತಾಯಿ ಫ್ಯಾಮಿಲಿ ಅವತ್ತು ಬಹುಶಃ ಬೆಂಗಳೂರಿಗೆ ನಾವು ಓದಷ್ಟು ಬಹಳ ಕಡಿಮೆ. ಯಾವಾಗ ತಂದೆ ಸಣ್ಣದಿದ್ದಾಗ ಶಾಸಕರಾಗಿದ್ರು ಕೂಡ, ಯಾಕೆ ಅವರ ಕೆಲಸ ಮಾಡ್ತಿದ್ರು, ವಿಚಾರ ಇತ್ತು, ಅವರ ಲಿಮಿಟೆಡ್ ವಿಚಾರ ಇತ್ತು. ಸೊ
ಅವ್ರು ಸಣ್ಣದಿರುವಾಗ ನಮ್ಗೆ ಬಹುಶಃ ಕೆಲವೊಮ್ಮೆ ಸಲ ಮಾತ್ರ ಮಾತಾಡ್ಲಿಕ್ಕೆ ಸಿಕ್ಕುವಂಥದ್ದು, ಕೆಲವು ಮಾತ್ರ ನಮ್ಗೆ ಹೊರಗೆ ಹೋಗುವಂತ ಅವಕಾಶಗಳು ಸಿಗ್ತಾ ಇತ್ತು. ಖಂಡಿತವಾಗಿ ಅವತ್ತು ಬಹುಶಃ ಬಿಸಿ ಇದ್ದ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಯ್ತು, ಬೆಳಿಗ್ಗೆಯಿಂದ ಸಂದನಾಗ ಜನ ಆಮೇಲೆ 7 ಗಂಟೆಗೆ ನಾವು ಸಣ್ಣದಿಂದಲೇ ನೋಡ್ತಾ ಇದ್ದವರು, ಬೆಳಿಗ್ಗಿಂದಲೇ ಜನ ಬಂದು ಕೂತ್ಕೊಳ್ತಾರೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಸಣ್ಣ ಪ್ರಾಯದಿಂದಲೇ ನಾನು ನೋಡಿಕೊಂಡು ಬಂದವನು. ಕೆಲವೊಂದು ಬಹಳಷ್ಟು ನಾವು ನೆನಪಲ್ಲಿ ಕೂಡ ಇಟ್ಕೊಂಡವರು. ಇದಕ್ಕೆ ಎರಡಿತ್ತು, ನನ್ನ ತಂದೆ ಶಾಸಕರಾಗಿದ್ದವರು, ಇನ್ನು ನನ್ನ ಗ್ರ್ಯಾಂಡ್ ಫಾದರ್ ದೊಡ್ಡ ಮಟ್ಟದ ಅವತ್ತಿನ ವ್ಯಕ್ತಿ. ಇದರಲ್ಲಿ ಅವತ್ತು ಯಾವ್ದು ಫೋನ್, ಆ ಪ್ರದೇಶ ಫೋನ್ ಯಾರ ಹತ್ರ ಕೂಡ ಇಲ್ಲ, ನಮ್ಮಲ್ಲಿ ಮಾತ್ರ ಫೋನ್ ಇರುತ್ತೆ. ಸೊ ಈಗ ಎಲ್ಲ ನೆರೆಕೆಯವರು ಬಂದು ಫೋನ್ಗಾಗಿ ಚೇರಲ್ಲಿ ಎಲ್ಲಿ ಫೋನ್ ಬರ್ತದೆ, ಆ ಫೋನ್ಗಾಗಿ ಕಾಯ್ತಾ ಇದ್ರು. ಮೆಸೇಜ್ ಏನಾದ್ರು ಹೆಚ್ಚು ಕಮ್ಮಿ ಅಲ್ಲಿ ಬಂದು ಪಂಚಾಯತಿಗೆ ಆಗುವಂತದ್ದು. ಸೊ ಎಲ್ಲ ಆಕ್ಟಿವಿಟೀಸ್ ನಾವು ನೆರೆಕೆರೆ ಜೊತೆ ಕೂಡಿಕೊಂಡು ಬಾಳಿದ್ದವರು. ಯಾವತ್ತಾದ್ರೂ ನಿಮ್ಮ ತಾಯಿಗೆ ಅನಿಸುತ್ತಾ ಈ ರಾಜಕಾರಣ ಬೇಡ, ಮನೇಲಿ ಇರ್ಲಿ, ತಂದೆ ಮಗ ಎಲ್ಲರೂ ಕೂಡ ಮನೇಲಿ ಇರ್ಲಿ ಅಂತ ಯಾವತ್ತಾದ್ರೂ ಹೇಳ್ತಾ ಇದ್ರೆ? ಯಾವತ್ತಾದ್ರೂ ತಂದೆಯವರು 72 ಅಲ್ಲಿ ವಿನ್ ಆದ್ರು, 78 ಅಲ್ಲಿ 83 ತನಕ ಶಾಸಕರಾದ್ರು. 83 ನ ಟಿಕೆಟ್ ಸಿಕ್ಲಿಲ್ಲ, ಮತ್ತೆ 16 ಇಯರ್ಸ್ ಅವರು ಕಂಟೆಸ್ಟ್ ಮಾಡಲಿಲ್ಲ. ಈಗ 99 ಅಲ್ಲಿ ಅವರು ಕಂಟೆಸ್ಟ್ ಮಾಡಿ ಮತ್ತೆ ವಿನ್ ಆದ್ರು, ಮತ್ತೆ 2004 ಅಲ್ಲಿ ವಿನ್ ಆದ್ರು. ಖಂಡಿತ ಬಹುಶಃ ಇವತ್ತು ತಾಯಿಯವ್ರಿಗೆ ಆ ಒಂದು ರಾಜಕೀಯ ಜೀವನದಿಂದ ನಮ್ದ ಎಲ್ಲ ರಾಜ್ಯಕ್ಕೆ ಆ ಒಂದು ನಾಯಕರ ಬಹುಶಃ ಇವತ್ತು ಆ ಒಂದು ಇದಿದೆ. ಮನೆಗೆ ಟೈಮ್ ಕಡಿಮೆ, ನಮ್ಮದೇ ಆದ ಒಂದು ಮನೆ ಕಟ್ಟಿ ಇಲ್ಲಿಗೆ ಒಂದು ವಾತಾವರಣ ಮಾಡುವಂತ ಒಂದು ಸಮಯ ಕೂಡ ಕಡಿಮೆ ಇರುವಂತದ್ದು ಇದರಲ್ಲಿ. ಸೊ ಈ ರೀತಿಯ ವಿಚಾರಗಳಿರ್ತದೆ. ಎಷ್ಟೇ ನಮ್ಗೆ ಸಮಸ್ಯೆ ಮತ್ತು ಎಷ್ಟೇ ಬೇಜಾರಿದ್ರು ಕೂಡ ಆದ್ರೆ ನಾವು ಕೆಲಸ ಮಾಡುವಾಗ ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಮತ್ತೆ ಪ್ರೋತ್ಸಾಹ ಅದನ್ನೆಲ್ಲ ನಮ್ಗೆ ಮರೆಸಿ ಮತ್ತೆ ಮತ್ತೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡ್ತದೆ. ಸೊ ಅವತ್ತಿಗೆ ತಂದೆ ತಾಯಿಯಿಂದ ತಂದೆಗೆ ತೋರಿಸುವಂತ ಪ್ರೀತಿ, ಗೌರವ ಮತ್ತು ಅವರ ವಿಶ್ವಾಸ ಬಹುಶಃ ನಮಗೆ ಆಗುವಂತ ಕೊರತೆ ಬಹುಶಃ ಆ ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಅದನ್ನು ಮರೆಮಾಚುತ್ತಿತ್ತು. ಅದು ಇಂಪಾರ್ಟೆಂಟ್ ಆಗಿತ್ತು. ಓಕೆ, ನೀವು ನಿಮ್ಮ ತಂದೆ ಮತ್ತು ತಾಯಿಯನ್ನು ತುಂಬ ಪ್ರೀತಿಸ್ತೀರಾ, ಅದು ಈಗಲೂ ಕೂಡ ನೀವು ಪ್ರೀತಿಸ್ತಾ ಇದ್ದೀರಾ. ಅದರ ಬಗ್ಗೆ ನಾನು ಮತ್ತೆ ಪ್ರಶ್ನೆ ಕೇಳ್ತೇನೆ. ಯಾವುದಾದ್ರೂ ಒಂದು ಸುಳ್ಳು ಅಥವಾ ಒಂದು ತಪ್ಪು ನಿಮ್ಮ ತಂದೆಯ ಜೊತೆ ಮಾಡಿದ್ದು ಅಥವಾ ತಾಯಿ ಜೊತೆ ಮಾಡಿದ್ದು ಈಗಲೂ ಕಾಡ್ತಾ ಇದೆಯಾ? ಅಥವಾ ಯಾವತ್ತಾದ್ರೂ ತಪ್ಪು ಮಾಡಿ ಸಿಕ್ಕಿ ಬಿದ್ದದಿದೆಯಾ? ಅಥವಾ ರೆಡ್ ಹ್ಯಾಂಡ್ ಆಗಿ ಅವ್ರು ಹಿಡಿದಿದ್ದಾರೆ? ಅದರ ಏನೋ ಘಟನೆಗಳಿದೆಯಾ? ಸಣ್ಣ ಸಣ್ಣ ತಪ್ಪು ಬಹುಶಃ ಗೊತ್ತಿಲ್ಲ ಮಾಡಿದ್ದಿದೆ, ಸಿಕ್ಕಿ ಬಿದ್ದದಿದೆ, ಪೆಟ್ಟು ಬಿದ್ದದ್ದು ಕೂಡ ಇದೆ. ಆ ಪೆಟ್ಟು ಬಿದ್ದಲ್ಲಿ ಒಳ್ಳೇದಾಯ್ತು ಅಂತ ನಾವು ಆಚೆ ಮಾಡುವಂಥದ್ದು. ತಂದೆ ಯಾವುದಲ್ಲೂ ಕೂಡ ಕಾಂಪ್ರಮೈಸ್ ಇರಲಿಲ್ಲ. ನನ್ನ ಈ ಎಲ್ಲ ತುಂಟತನಕ್ಕೆ ನನಗೆ ಸ್ವಲ್ಪ ಬೆಂಗಾಲವಾಗಿ ಸ್ವಲ್ಪ ಅದಕ್ಕೆ ಅದನ್ನು ಸರಿಪಡಿಸಿದ್ದದ್ದು ನನ್ನ ತಾಯಿಯವರು. ತಂದೆ ಅದಲ್ಲಿ ಕನ್ಸಂಟ್ರೇಷನ್ ಇಲ್ಲ. ನಾನು ಉದಾಹರಣೆಗೆ ನಾನು ಲಾ ಕಾಲೇಜಿನಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ, ನನ್ನ ಸಮಸ್ಯೆ ಆಗಿ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಇದ್ದಾಗ ಬೇರೆ ಬೇರೆ ಯೂನಿಯನ್ಸ್ ನಮ್ಗೆ ಬೇರೆ ಒಬ್ಬರಿಗೆ ಅನ್ಯಾಯ ಮಾಡಿ ಅಂತಲ್ಲ, ಒಬ್ಬರಿಗೆ ಅದು ಹರ್ಟ್ ಮಾಡುವಂತಲ್ಲ, ಈ ಸ್ಟೂಡೆಂಟ್ ಒಂದು ಗಲಾಟೆಗಿದ್ದೆಲ್ಲ ಸ್ವಾಪ್ ಹೋಗಿದ್ದ. ಸೊ ನನ್ನ ಮೇಲೆ ಯಾರಿಗೂ ಕೇಸ್ ಕೊಟ್ಟರು. ನನ್ಗೆ ಗೊತ್ತಿಲ್ಲ, ನಾನು ಲಾ ಕಾಲೇಜ್ ನಾನು ಸ್ಟೇಷನ್ ಹೋದಾಗ ನನ್ನ ಮೇಲೆ ಕೇಸ್ ಆಗಿ ನಾನು ಹೇಳಿದೆ ನಾನು ಅದಿತ್ತು ಮಾಡಲಿಲ್ಲ, ಅದರಲ್ಲಿ ಕೋರ್ಟಲ್ಲಿ ಹೇಳ್ಬೇಕು, ಇಲ್ಲಿ ಅಲ್ಲ ಅಂತ ಹೇಳಿದ್ರು. ನಾನಾಯ್ತು ಸುಮ್ಮನಿದ್ದೆ, ಒಂದು ಸ್ವಪದರ್ಶನ ಅಂತ ಹೇಳಿ. ಮತ್ತೆ ಅವರು ತಂದೆಯವ್ರಿಗೆ ಫೋನ್ ಮಾಡಿದ್ರು ಇದಕ್ಕೆ ಅಂತ. ನಾನು ಎನಿಸಿದೆ ತಂದೆ ಫೋನ್ ಮಾಡಿ ಏನಾದ್ರು ವಾರ್ನಿಂಗ್ ಕೊಟ್ಟೆಲ್ಲ ಬಿಡ್ಬೋದು ಅಂತೇಳಿ, ನಿಮ್ಮ ಮಗ ಹೀಗೆ ಬಂದಿದ್ದಾಗ ಹೀಗೆ ಮಾಡಿದ ಅಂತೇಳಿ. ಆಗ ತಂದೆ ಬಿಡಬೇಡಿ 4 ಬಾರಿಸಿ ಅವನೊಂದು. ಸೊ ಫೋನ್ ಇಟ್ಟು ನನಗೆ 4 ಪೆಟ್ಟು ಜಾಸ್ತಿ ಬಿದ್ದದು ಆಯ್ತಲ್ಲ. ಅದೆಲ್ಲ ಅವತ್ತು ಮಾಡಿದ್ದು ಬಹುಶಃ ನಮ್ಗೆ ಇವತ್ತು ಕರೆಕ್ಟ್ ಆಗ್ಲಿಕ್ಕೆ ಅದೆಲ್ಲ ಒಂದು ಕಾರಣ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಆವಾಗ ನಾವೇನಾದ್ರು ಒಂದು ಇಮೋಷನಲ್ ಇಂದ ಒಂದು ಸ್ಟೂಡೆಂಟ್ ಯೂನಿಯನ್ ಆಗಿ ನಾವೇನೋ ಅಚೀವ್ ಮಾಡಿದಾಗ ನಮ್ಗೆ ಅದಾಗ ಮನೆ ಒಂದು ಬೆಂಬಲ ಸಿಕ್ತಿದ್ರೆ ನಾವು ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದೆವು. ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ನಮ್ಗೆ ಹೆದರಿಕೆ ಪೊಲೀಸದಲ್ಲ, ನಮ್ಮ ತಂದೆ ಹೆದರಿಕೆ ಜಾಸ್ತಿ ಇತ್ತು. ಹೇಗೆ ನಾವು ಮನೆಗೆ ಹೋಗುದಂತೇಳಿ ನಮ್ಗೆ ಜಾಸ್ತಿ ಇತ್ತು. ಒಂದು ಕಡೆ ನಮ್ದು ಹೆಚ್ಚು ಕಮ್ಮಿ ಗಲಾಟೆ ಆದ ನಂತರ ನಾವು ಮನೆಗೆ ಹೋಗ್ಲಿಲ್ಲ. ನಾನು ಮತ್ತು ನರೇನ್, ನಮ್ಮ ನವೀನ್ ಡಿಸೋಸ್ ಅಂತ ಹೇಳಿ ರಾಡ್ರಿಗಸ್ ಫೈನಾನ್ಸ್ ಅಂತ ಹೇಳಿ ಯಾವೇ ಮಾರಿ ಅಂತ ನಮ್ಮ ನಂತೂರಲ್ಲಿ ಶಾಪ್ ಇದೆ, ಅವನ ಫ್ರೆಂಡ್ ನವೀನ್, ಅಲ್ಲಿ ಹೋಗಿ ಬಹುಶಃ ಒಂದು ನಿಂತು ಮತ್ತೆ. ಸೊ ಮನೆಯವರ ಹೆದರಿಕೆ, ತಂದೆ ಹೆದರಿಕೆ ನಮ್ಗೆ ಜಾಸ್ತಿ. ಮತ್ತೆ ಅದು ಯಾವ ಕಾಂಪ್ರಮೈಸ್ ಇಲ್ಲ. ತಪ್ಪು ಮಾಡಿದ್ರೆ ಅದು ನಮ್ಗೆ ಮುಲಾಜೆ ಇಲ್ಲ. ಯಾರ ಮಗನ ಯಾರಂತ ನೋಡ್ತಾ ಇರಲಿಲ್ಲ. ಅದು ನನಗೆ ಅನುಭವ ಆಗಿದೆ. ಖಾದರ್ ಭಾಯ್, ನೀವು ಅಳ್ತೀರಾ? ಈಗ ಅಳ್ತದೆ. ನಮ್ಗೆ ಏನು ಅದೊಂದು ಸಡನ್ ಆಗಿ ಅಂತ ಒಂದು ಇಮೋಷನಲ್ ಅಲ್ಲದೆ ಬೇರೆ ಯಾವುದೇ ವಿಚಾರದಲ್ಲಿ ಅಲ್ವಂತ ಪ್ರಶ್ನೆ ಬಹಳಷ್ಟು
ಕಡಿಮೆ ಬೇಸರ ಆಗಿ ಆಗ್ಬೇಕು ಹೊರತು ನನಗೇನೋ ನಷ್ಟ ಆಗಿ ಅದೇನೊಂದು ಇದಂತ ಬಹಳ ಕಡಿಮೆ ಇದರಲ್ಲಿ. ನಾನು ಒಂದು ಕಡೆ ಎಲ್ಲೋ ಕೇಳಿದ್ದೆ, ನೀವು ಅಂತ ಈಗಲೂ ಕೂಡ ಯಾವತ್ತಾದರೂ ಫ್ರೀ ಇದ್ರೆ ಮತ್ತೆ ಮನಸ್ಸಿಗೆ ನಾನು ಬೇಸರ ಆದಾಗ ಉಳ್ಳಾಲದಲ್ಲಿರುವ ನಿಮ್ಮ ತಂದೆ ತಾಯಿಯ ಕಬರ್ ಹತ್ರ ಒಬ್ಬರೇ ಹೋಗಿ ನೀವು ಕೂತ್ಕೊಳ್ತೀರಾ ಅಂತ ನಾನೆಲ್ಲೋ ಕೇಳಿದ್ದೇನೆ, ನಿಜನಾ ಇದು? ಖಂಡಿತವಾಗಿ ನಾನು ಅಲ್ಲಿಗೆ ಯಾವಾಗೆಲ್ಲ ಹೋಗ್ತೇನೆ ಅಲ್ಲಿಗೆ ಹೋಗಿ ಹೋಗುವಂಥದ್ದು. ಬಹುಶಃ ತಂದೆ ತಾಯಿಂದರು ಇದ್ದಾಗ ಅವ್ರು ಕೊಡುವಂತ ಮಾರ್ಗದರ್ಶನ, ಕೊಡುವಂತ ಸಲಹೆ ಸೂಚನೆ, ಮತ್ತೆ ನಮ್ಮ ಮೇಲೆ ಅದೊಂದು ಅವ್ರು ಹೊಡಿಲಿ ಬಡಿಲಿ ಜೋರ್ ಮಾಡ್ಲಿ ಎಲ್ಲವೂ ಕೂಡ ಅದು ನಮ್ಮ ಒಳಿತಿಗೆ ಅಂತ ಹೇಳಿ ಅದು ನಮ್ಗೆ ಈಗ ಗೊತ್ತಾಗ್ತದೆ. ಇದಾಗಿ ಮತ್ತೆ ನನ್ನ ತಾಯಿಯನ್ನು ನಾನು ಬಹಳ ಸಣ್ಣದಲ್ಲೇ ಕಳ್ಕೊಂಡೆ. ಅದೇ ಸಣ್ಣದಲ್ಲಿ ನಾನು ಸ್ಟೂಡೆಂಟ್ ಇದ್ದಾಗಲೇ ತಂದೆ ಮೇಲೆ ಇದ್ದಾಗಲೇ ಬಹುಶಃ ಸಡನ್ ಆಗಿತ್ತು. ಆವಾಗ ನಮ್ದು ಏನಿತ್ತು, ಸಣ್ಣದೇ ಸ್ಟೂಡೆಂಟ್ ಇರುವಾಗ ಮತ್ತೆ ಯಂಗ್ಸ್ಟರ್ಸ್ ಇರುವಾಗ ಮತ್ತೆ ತಾಯಿ ಹತ್ರ ಮತ್ತೆ ಮಾತಾಡ್ಬೋದು, ತಾಯಿನ ಮತ್ತೆ ಆ ಕಡೆ ಕರ್ಕೊಂಡ್ಬೋದು, ಈ ಕಡೆ ಟೈಮ್ ಇದೆ ಅಂತೇಳಿ ಆಲೋಚನೆ ನಾವು ಫುಲ್ ಬೆಳಿಗ್ಗೆಯಿಂದ ಎದ್ದು ಬಂದು ನಾವು ಸೋಷಿಯಲ್ ಫೀಲ್ಡ್ ಅಲ್ಲೇ ಜಾಸ್ತಿ. ಬೆಳಿಗ್ಗೆ ಎದ್ದು ಬಂದ್ರೆ ಮತ್ತೆ ಹೋಗುದೇ ರಾತ್ರಿ 12 ಗಂಟೆ 1 ಗಂಟೆ ಅಂತೇಳಿ. ಆವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ಹೆದರಿಕೆ ಇತ್ತು, ಏನು ಸಿಗರೇಟ್ ಎಳಿತಾನ ಕುಡಿತಾನ ಅಥವಾ ಬ್ಯಾಡ್ ಕಂಪನಿಗೆ ಅಂತೇಳಿ. ಮತ್ತೆ ಒಮ್ಮೆ ಅವ್ರಿಗೆ ಧೈರ್ಯ ಬಂದ ನಂತರ ಸ್ವಲ್ಪ ತಡವಾದರೂ ಕೂಡ ಅದಕ್ಕೆ ಅವ್ರು ಮಾತಾಡ್ತಾ ಇರ್ಲಿಲ್ಲ. ಆವಾಗ ಸಡನ್ ಆಗಿ ಕಲ್ಕೊಂಡಾಗ ಅವರನ್ನು ಕ್ಷಣ ಆಲೋಚನೆ ಇತ್ತು ನಮ್ಗೆ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೇನೆ, ಈಗ ನೀವು ತಾಯಿ ನಾನು ಮತ್ತೆ ನೋಡ್ತೇನೆ ಅಂತ ಹೇಳಿ ಈಗ ತಾಯಿ ಕೋಪ ಇರೋದು ಮಾತಾಡದಿರೋದು ಅಥವಾ ಹೋಗದೇ ಇರೋದು ಆ ಕೆಲಸ ಮಾಡಬೇಡಿ. ನಾಳೆ ಏನಾದ್ರು ತಪ್ಪಿ ಹೋದ್ರೆ ಮತ್ತೆ ವರ್ಷ ಜೀವನ ಪೂರ್ತಿ ನಿಮ್ಗೆ ನಾವು ಅಲ್ಲಿ ಕರ್ಕೊಂಡು ಹೋದಿತ್ತು ಇಲ್ಲಿ ಕರ್ಕೊಂಡು ಭಾವನೆ ಬರ್ತದೆ. ಸೊ ನಮ್ಗೆ ಯಾವಾಗ ಇತ್ತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನೆಲ್ಲ ಫ್ರೆಂಡ್ಸಿಗೆ ಬಹಳಷ್ಟು ನಾನು ವಿಚಾರ ಆಗಿ ಹೇಳ್ತೇನೆ. ನೋಡಿ ಸರ್, ನೀವು ಕಾಲೇಜ್ ಡೇಸಲ್ಲಿ ಇರುವಾಗಲೇ ನೀವು ಹೇಳಿದಾಗೆ ತಾಯಿಯನ್ನು ನೀವು ಕಳ್ಕೊಂಡ್ರಿ ನೀವು, ಮತ್ತೆ ಇವಾಗ ನೀವು ಶಾಸಕರು 3 ಬಾರಿ ಆಗಿದ್ದೀರಲ್ಲ ನೀವು? ನಾನು 4 ಬಾರಿ ಆಗಿದ್ದೀರಾ, 2 ಬಾರಿ ಸಚಿವರು ಕೂಡ ಆಗಿದ್ದೀರಾ ನೀವು. ವಿಧಾನ ಸಭೆಯಲ್ಲಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ್ದೀರಾ, ರಾಜ್ಯಪಾಲರ ಗಾಜಿನ ಮನೆಯಲ್ಲಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ್ದೀರಾ. ಯಾವತ್ತಾದ್ರೂ ಅನಿಸುತ್ತಾ ಇದೆಲ್ಲ ನೋಡ್ಲಿಕ್ಕೆ ನನ್ನ ತಂದೆ ತಾಯಿ ಇರ್ಬೇಕಿತ್ತು ಅನಿಸುತ್ತಾ ನಿಮಗೆ? ಖಂಡಿತವಾಗಿ ತಾಯಿ ಇರ್ಬೇಕಿತ್ತು, ತಂದೆ ಇರ್ಬೇಕಂತ ಭಾವನೆ ಇತ್ತು. ನಾನಲ್ಲ, ನಮ್ಮ ಇಡೀ ಕುಟುಂಬ ಮಾತಾಡ್ತಿದ್ದೆವು. ಈಗೇನಾದ್ರು ತಾಯಿ ಇರ್ತಿದ್ರೆ ಬಹಳ ಖುಷಿ ಬರ್ತಿತ್ತು. ಇಡೀ ನಮ್ಮ ಮಕ್ಕಳ ಜೊತೆಯಲ್ಲಿ ಇವ್ರ ಜೊತೆಲಿ ಅವ್ರು ಆಡುವಂತ ಪರಿಸ್ಥಿತಿ ಇತ್ತು. ಸೊ ಯಾಕಂದ್ರೆ ಇಲ್ಲಿ ತಂದೆ ಶಾಸಕರಾಗಿದ್ದಾಗ ತಾಯಿಯವರಿಗೆ ಸಂಪೂರ್ಣವಾಗಿ ಫ್ರೀಡಮ್ ಎಲ್ಲ ಕಡೆ ಹೋಗ್ಲಿಕ್ಕಿಲ್ಲ. ಯೂಶಲಿ ಮಕ್ಕಳನ್ನು ಅವರನ್ನು ಇವರನ್ನು ನೋಡುವಂತೆ ಆಯ್ತು, ಮನೇಲಿ ಇರುವಂತದ್ದೇ ಆಯ್ತು. ಜಾಸ್ತಿ ಕಡೆ ಸುತ್ತಾರಿ ಎಲ್ಲಿ ಕೂಡ ಸುತ್ತಾರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಏನಂತ ಈಗ ನಮ್ಮ ಜೊತೆ ಇದ್ದಿದ್ರೆ ಅವ್ರಿಗೆ ಫ್ರೀ. ಈಗ ಎಲ್ಲ ಕಡೆ ಸೊ ತಾಯಿಯವರು ಅವರೇ ಸಣ್ಣದಿದ್ದಲ್ಲೇ ಅವರು ಎಲ್ಲ ಸವಲತ್ತುಗಳು ಎಲ್ಲ ಅವರಿಗೆ ಸವಲತ್ತುಗಳಿತ್ತು, ಅನುಕೂಲವಿತ್ತು ಅವ್ರ ತಂದೆ ಮುಖಾಂತರ. ಮದುವೆ ಆದ ನಂತರ ಕೂಡ ಬೇಕಾದಷ್ಟು ಎಲ್ಲ ಶಾಸಕರಾಗಿ ಎಲ್ಲ ಸವಲತ್ತು ಇತ್ತು. ಆದ್ರೆ ಅದನ್ನ ಎಲ್ಲವೂ ಕೂಡ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಅದನ್ನ ಅವ್ರು ಉಪಯೋಗ ಮಾಡ್ಲಿಕ್ಕೆ ಇರ್ಲಿಕ್ಕಿಲ್ಲ ನಾನು ನೋಡಿದ ಮಟ್ಟದಲ್ಲಿ. ಮತ್ತೊಂದು ಉತ್ತಮ ತಾಯಿಯಾಗಿ ಅಲ್ಲ ಉತ್ತಮ ಸೋದರಿಯಾಗಿ ನನ್ನ ತಮ್ಮಂದಿರ ನನ್ನ ತಾಯಿಯ ತಂಗಿ ತಮ್ಮಂದಿರ ಮಕ್ಕಳಿಗೆ ಎಲ್ಲರೂ ಕೂಡ ಊಟ ಮಾಡಿಸುದು ಇದು ಮಾಡುದು ಎಲ್ಲವೂ ಕೂಡ ಅದನ್ನ ದೊಡ್ಡವರಾದ ಕಾರಣ ಎಲ್ಲ ನನ್ನ ಅಜ್ಜಿಗೆ ದೊಡ್ಡ ಆಧಾರ ಸ್ತಂಭವಾಗಿ ಒಂದು ಇದಿತ್ತು, ಅವ್ರದ್ದೊಂದು ಕೊಡುಗೆ ಇತ್ತು ಒಂದು ಮಹಿಳೆಯಾಗಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಲೇಡೀಸ್ ಆರ್ ಬಾರ್ನ್ ಲೀಡರ್ಸ್. ಲೇಡೀಸ್ ಯಾಕೆ ಬಾರ್ನ್ ಲೀಡರ್ಸ್ ಅಂತ ಹೇಳಿದ್ರೆ, ಅವ್ರು ಸಣ್ಣದಿರುವಾಗಲೇ ಅವರು ತಂಗಿ ತಮ್ಮಂದಿರಿಗೆ ಸಹಾಯ ಮಾಡುವಂಥದ್ದು, ಅಡಿಗೆಯಲ್ಲಿ ತಾಯಿಗೆ ಸಹಾಯ ಮಾಡುವಂಥದ್ದು. ಇನ್ನು ಮದುವೆ ಆದ ನಂತರ ಅವರು ಒಂದು ಹೊಸ ವಾತಾವರಣಕ್ಕೆ ಹೋಗುದು. ಅಲ್ಲಿ ಗಂಡನ ತಾಯಿ, ಗಂಡನ ತಂದೆ ಮತ್ತು ಗಂಡನ ತಂಗಿ ತಮ್ಮ ಅವ್ರ ಜೊತೆ ಹೊಂದಿಕೊಂಡು ಮ್ಯಾನೇಜ್ ಮಾಡುದು, ಮತ್ತೆ ಮಕ್ಕಳನ್ನು ನೋಡಿಕೊಳ್ಳುವುದು, ಮಕ್ಕಳನ್ನು ದೊಡ್ಡ ಸ್ಥಾನಕ್ಕೆ. ಸೊ ಆ ನಾಯಕತ್ವದ ಗುಣ ಹೆಣ್ಣು ಮಕ್ಕಳಲ್ಲಿ ಇಟ್ ಈಸ್ ಇನ್ ಡೆಪ್ತ್. ಕರೆಕ್ಟ್. ಸೊ ಗಂಡಸರಿಗೆ ಅದು ಸಾಧ್ಯ ಇಲ್ಲ. ನಾವು ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣ ಸೆಟ್ ಆಗ್ಲಿಕ್ಕೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ನಮಗೆ ಕೋಪದಲ್ಲಿ ನಾವು ಇಟ್ಟು ಬರುದು, ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ಆ ಒಂದು ನೇತೃತ್ವ, ಇಟ್ಸ್ ಎನ್ ಇನ್ಬಿಲ್ಟ್ ಲೀಡರ್ಶಿಪ್ ಆಫ್ ದಿ ಲೇಡೀಸ್. ಅದನ್ನು ನಾವು ಪ್ರತಿಯೊಬ್ಬ ಪೊಟೆನ್ಶಿಯಲ್ ಹೊರಗೆ ತೆಗಿಬೇಕು. ಆ ಕೆಪಾಸಿಟಿ ಅವರಿಗೆ ಒಂದು ಧೈರ್ಯ ಮತ್ತು ವಿಶ್ವಾಸ ನಾವು ಕೊಟ್ಟಾಗ ದೇ ವಿಲ್ ಗೋ ಟು ಎನಿ ಲೆವೆಲ್. ಯಾವ ರೀತಿಯ ಲೀಡರ್ಶಿಪ್ ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದು ನಾವು ಸಮಾಜದಲ್ಲಿ ಮಹಿಳೆಯರಿಗೆ ಕೊಡುವುದು ಅತ್ಯಗತ್ಯ.
ಖಂಡಿತವಾಗಿ ಕೂಡ. ಸೊ ಸಾಕಷ್ಟು ತಮ್ಮ ತಂದೆ ತಾಯಿಯರ ಬಗ್ಗೆ, ತಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾ ಖಾದರ್ ಸರ್ ಅವರು ಭಾವುಕರಾಗಿದ್ದಾರೆ. ಸೊ ಒಂದು ಬ್ರೇಕನ್ನು ತೆಗೆದುಕೊಂಡು ಬರೋಣ. ಬ್ರೇಕ್ ನಂತರ ಅವರ ಈಗಿನ ಒಂದು ಸಿಚುವೇಶನ್ ಹೇಗಿದೆ, ಮನೆಯಲ್ಲಿ ಮನೆ ಹೊರಗೆ, ಎಲ್ಲವನ್ನೂ ಕೇಳೋಣ ಒಂದು ಬ್ರೇಕ್ನ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol. ನೀವು ನೋಡ್ತಿರುವಂತಹ ಚಾನಲ್ ಸ್ಪಂದನ ಚಾನಲ್. ಅಂಡ್ ಇವತ್ತಿನ ಅತಿಥಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ UT ಖಾದರ್ ಅವರು. ಖಾದರ್ ಅವರೇ, ಕಾರ್ಯಕ್ರಮ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸಾಕಷ್ಟು ಎಮೋಷನ್ಸ್ಗಳ ಒಂದು ಲಹರಿ ಹರಿತಾ ಇದೆ. ಇವಾಗ ನಿಮ್ಮ ಒಂದು ಪರ್ಸನಲ್ ವಿಚಾರಕ್ಕೆ ಬರೋಣ. ನಿಮ್ಮ ಮದುವೆ ಬಗ್ಗೆ ಹೇಳಿ. ನಿಮ್ಮ ವೈಫನ್ನು ಮೊದಲು ಎಲ್ಲಿ ನೋಡಿದ್ರಿ? ನಿಮ್ದು ಅರೇಂಜ್ ಮ್ಯಾರೇಜಾ, ಪ್ರೇಮ ವಿವಾಹವ? ಸೊ ಮದುವೆಗೆ ಯಾರೆಲ್ಲ ಬಂದಿದ್ರು, ಎಲ್ಲಿ ಆಯ್ತು ಮದುವೆ, ಯಾವ ಮದುವೆ ಡೇಟ್ ನೆನಪಿದೆಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಂದು 2001 ಜನವರಿ 6ಗೆ. ಬಹುಶಃ ಇವತ್ತು ಮಂಗಳೂರು ಮುಲ್ಲ ತಾಜ್ ಮಹಲ್ ನಲ್ಲಿ ಆ ಹಾಲ್ ಫಸ್ಟ್ ಮದ್ವೆ. ಅದು ಅರೇಂಜ್ ಮ್ಯಾರೇಜ್. ಅವರ ಮತ್ತೆ ಕಾಸಕೋಟ್ ಚಕ್ಕಂಜಾಲ್ MC ಮೊಹಮ್ಮದ್ ಅವರ ಮಗಳು ಲೆಮಿಸ್ ಅಂತ ಹೇಳಿ. ಬಹುಶಃ ಫಸ್ಟ್ ಮಂಗಳೂರಲ್ಲಿ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಭೇಟಿಯಾಗಿ ನೋಡಿಕೊಂಡು ಬಹುಶಃ ಇವತ್ತೆಲ್ಲ ಒಪ್ಪಿಕೊಂಡೆ ಇವತ್ತು ಮದ್ವೆ ಆಗಿ ನಮ್ಮ ಕಾರ್ಯಕ್ರಮ ಅಲ್ಲಿ ನಡೆಯಿತು. ಅವತ್ತು ನಾನು ಹೇಳಿದ್ದೆ, ದೊಡ್ಡ ಮಟ್ಟದ ಅಥವಾ ಆಡಂಬರದ ಮದುವೆಗಿಂತಲೂ ಕಾಮನ್ ಮದುವೆ ಮತ್ತು ಸರ್ವರು ಕೂಡ ಕರಿಬೇಕು. ಎಲ್ಲ ಬಡವರು ಕೂಡ ಭಾಗವಹಿಸಬೇಕು, ಶ್ರೀಮಂತ ಕೂಡ ಆಗ್ಬೇಕು, ಎಲ್ಲ ಒಂದೇ ರೀತಿಯಿಂದ ಇರ್ಬೇಕಂತ ಹೇಳಿ ಬಹುಶಃ ಅವತ್ತು ನಾನು ಮಾತಿಗೆ ಬಹಳಷ್ಟು ಚರ್ಚೆಗಳು ಬೇಕಾ ಬೇಡವಾ ಹೇಗಾಗುತ್ತೆ ಅಲ್ಲಿ ಬರೋ ಚರ್ಚೆ ಇತ್ತು. ಅದು ನನಗೆ ಇವತ್ತು ಅದು ನೆನಪಾಗ್ತದೆ. ಬಹುಶಃ ತಾಜ್ ಮಹಲ್ ನಲ್ಲಿ ಹೊರಗೆ ಭಾರತ ಗ್ರೌಂಡ್ ಅಲ್ಲಿ ಚಪ್ಪರ ಹಾಕಿ ಎಲ್ಲರಿಗೂ ಕೂಡ ಆಹ್ವಾನ ಇತ್ತು. ಪ್ರತಿಯೊಂದು ನಮ್ಮ ಮಸೀದಿಯಲ್ಲಿ ಕೂಡ ಕರೆ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಇನ್ವಿಟೇಷನ್ ಕೂಡ ಕೊಟ್ಟಿದ್ದೆವು. ಎಲ್ಲರಿಗೆ ಒಂದೇ ರೀತಿಯ ಅತಿಥಿ ಸತ್ಕಾರ ಇತ್ತು. ಐದರಲ್ಲಿ ಸುಮಾರು 20,000-22,000 ಜನಸಾಮಾನ್ಯರು 2001ನಲ್ಲಿ ಬಂದು ನನಗೆ ಆಶೀರ್ವಾದಿಸಿ ಇವತ್ತು ಕಾರ್ಯಕ್ರಮ ಭಾಗವಹಿಸಿ ಇವತ್ತು ಹೋಗಿದ್ದಾರೆ. ಅದಕ್ಕೆ ಎಷ್ಟೋ ತಂಡಗಳು ಊಟದ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲರೂ ಕೂಡ ಊರವರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ವಾಲಂಟಿಯರ್ ಸುಮಾರು ಪ್ರತಿಯೊಂದು ಗ್ರಾಮದಿಂದ 100 ವಾಲಂಟಿಯರ್ಸ್ ಅಂತ ಸ್ವಯಂ ಪ್ರೇರಿತವಾಗಿ ಯುವಕರು ವಾಲಂಟಿಯರ್ಸ್ ಬಂದು ಅವರೇ ಒಂದೊಂದು ಸೆಕ್ಷನ್ ಜವಾಬ್ದಾರಿ ತಗೊಂಡು, ಅದೊಂದು ನನಗೆ ಆಶ್ಚರ್ಯ. ಎಷ್ಟು ಜನ ಬಂದು ಯಾವುದೇ ಒಂದು ಗದ್ದಲವಿಲ್ಲದೆ ಎಲ್ಲ ಸುಧಾರಿಸಿಕೊಂಡು ಹೋಗುವಂತ ವಿಚಾರ ಇವತ್ತು ಆಯ್ತು. ಅದಕ್ಕೆ ಅವತ್ತು ಮಿನಿಸ್ಟರ್ ಆಗಿದ್ದ ಕಾಗೋಡು ತಿಮ್ಮಪ್ಪನವರು, ಶ್ರೀಕಂಠಯ್ಯನವರು, ಮೋಟಮ್ಮನವರು, ಜನಾರ್ದನ್ ಪೂಜಾರಿ ಅವರು, ಯಾರು ನಾಯಕರು ಮಂಗಳೂರಿದ್ರ ಮತ್ತು ನಮ್ಮ ಜಿಲ್ಲಾ ಮಟ್ಟದೆಲ್ಲ ನಾಯಕರು ಬಂದು ಅಂತ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದೊಂದು ಐತಿಹಾಸಿಕವಾದ ಕಾರ್ಯಕ್ರಮ ಆಗಿತ್ತು. ನನಗೆ ಅತ್ಯಂತ ಸಂತೋಷ. ಎಲ್ಲರೂ ಕೂಡ ಅತ್ಯಂತ ಕಡು ಬಡವನಿಂದ ಹಿಡಿದು ದೊಡ್ಡವನ ತನಕ ಅದರಲ್ಲಿ ಭಾಗವಹಿಸಿ ಆಶೀರ್ವಾದ ಮಾಡಿದ್ದಾರೆ. ಸೊ ಇನ್ನು 5 ವರ್ಷ ಹೋದ್ರೆ 25 ವರ್ಷ ಆಗಿತ್ತೆ ಮದುವೆ ಆಗಿ. ಹೌದು. ಇನ್ನೊಂದು ಗ್ರ್ಯಾಂಡ್ ಪಾರ್ಟಿ ಉಂಟಾ? ಇಲ್ಲ, ಅಂತ ಫ್ಯಾಮಿಲಿ ಪಾರ್ಟಿ ಅನ್ನ ಮಾಡೋದು ಕಡಿಮೆ. ಏನಿದ್ರು ಕೂಡ ನಮ್ಮ ಜನಸಾಮಾನ್ಯರನ್ನೇ ಮತ್ತು ಇವ್ರ ಜೊತೆ ಬೆರೆತುಕೊಂಡು ಕಾರ್ಯಕ್ರಮ ಹೆಚ್ಚು. ಓಕೆ ಖಾದರ್ ಸರ್, ನಿಮಗೆ ಬೈಕ್ ಕ್ರೇಜ್ ಸ್ವಲ್ಪ ಇದೆ, ಕರೆಕ್ಟ್ ಅಲ್ವಾ? ಇವಾಗಂತೂ ನೀವು ಹೋಗುವಾಗ ನೀವು ಕಾರಲ್ಲಿ ಹೋಗ್ತೀರಾ, ಮುಂದೆ ಒಂದು ಪೊಲೀಸ್ ಜೀಪ್ ಇರುತ್ತೆ, ಹಿಂದೆ ನಿಮ್ಮ ಕಾರ್ ಇರುತ್ತೆ, ಹಿಂದ್ಗಡೆ ನಿಮ್ಮ ಫಾಲೋವರ್ಸ್ ಇರ್ತಾರೆ. ಯಾವತ್ತಾದರೂ ನಿಮ್ಮ ವೈಫನ್ನು ಒಂದು ಬೈಕಲ್ಲಿ ಕರ್ಕೊಂಡು ಹೋದದಿದೆಯಾ? ಅದು ಕೊನೆಯ ಬಾರಿ ಯಾವಾಗ ಕರ್ಕೊಂಡು ಹೋಗಿದ್ರಿ ನೀವು? ನೀವಿಬ್ರೆ ಬೈಕಲ್ಲಿ ಹೋದದಿದೆಯಾ? ಇಲ್ಲ, 1990 ನಾನು ಬೈಕಲ್ಲಿ ಬಹಳ ಮುಂಚೆ ನನಗೆ ದೊಡ್ಡ ಕ್ರೇಜ್. ನಾನು ಹೈಸ್ಕೂಲ್ ಅಲ್ಲಿ ಇರುವಾಗಲೇ ನನಗೆ ಅವತ್ತು TVS ಇತ್ತು. ಓಕೆ.
ಮತ್ತೆ ಅದರ ನಂತರ M8 ಇತ್ತು. ಒಳಗೆ ಹೋಗಿ ಬಿಡ್ತಿರ್ಲಿಲ್ಲ. ಮಂಗೋಲಿಯ ಚರಮುರಿ ಅಂಗಡಿ ಅದನ್ನು ಪಾರ್ಕ್ ಮಾಡಿ ಹೋಗುದು. ನನಗೆ ನಮ್ಮೊಂದು 10 ಫ್ರೆಂಡ್ಸ್ ಇದ್ದೆವು, ಎಲ್ಲರಿಗೆ ಒಂದೊಂದು. ತದನಂತರ ನಾನು ಕಾಲೇಜು ಹೋದಂತ ಸಂದರ್ಭದಲ್ಲಿ ನನಗೆ ಬೈಕ್ 10th ಸ್ಟ್ಯಾಂಡರ್ಡ್ ಇರುವಾಗಲೇ ಬೈಕ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಬಹಳ ಆಸಕ್ತಿ. ನಮ್ಮ ಕದ್ರಿ ಪಾರ್ಕಿನ ಪಕ್ಕದ ಗ್ರೌಂಡಿನಲ್ಲಿ ಕರಾವಳಿ ಆಟೋಮೆಟಿಕ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೋಗ್ತಿತ್ತು. ಅವ್ರು ರಾಷ್ಟ್ರ ಮಟ್ಟದ ಮೋಟೋ ಕ್ರಾಸ್ ಮಾಡ್ತಾ ಇದ್ರು. ಸೊ ನಾನು ಫಸ್ಟ್ ನಾನು ಸಣ್ಣದಾಗ ನಡೀತು. ನೆಕ್ಸ್ಟ್ ನಾನು ಹೋಗ್ಲಿಕ್ಕೆ ನೋಡಿದ್ದೆ. ನಾನು ತೀರ್ಮಾನ ಮಾಡಿದೆ ನೆಕ್ಸ್ಟ್ ನಾನು ಭಾಗವಹಿಸಲೇಬೇಕಂತ ಹೇಳಿ. ಅದು 30 ಫೀಟ್ ಜಂಪ್ ಆಗುವಂತದ್ದು ಇದೆಲ್ಲ ಇವತ್ತು ಬಹುಶಃ ನಡೀತಾ ಇಲ್ಲ. ಈಗ ಡರ್ಟ್ ಟ್ರ್ಯಾಕ್ ಅಲ್ಲಿ ನಾವು ಟಿವಿಯಲ್ಲಿ ನೋಡ್ತೇವೆ. ಅವತ್ತು ಟಿವಿಯಲ್ಲಿ ಡರ್ಟ್ ಟ್ರ್ಯಾಕ್ ಅಂತ ಟಿವಿ ಇರ್ಲಿಲ್ಲ. ಆದ್ರೆ ಅವತ್ತು ಮ್ಯಾನ್ಯುಯಲ್ ಆಗಿದ್ದ ನೋಡಿ ಪೂರ್ಣದ ವೆರಿ ಫೇಮಸ್. ಪೂರ್ಣ, ಮೈಸೂರು, ವೆರಿ ಗುಡ್ ರೈಡರ್ಸ್. ಡರ್ಟ್ ಟ್ರ್ಯಾಕ್ ಮಾಡಿ ಅದ್ರಲ್ಲಿ ಜಂಪ್ ಇದೆಲ್ಲ ಕೂಡ ಬೇರೆ ಬೇರೆ ಟೀಮ್. ಸೊ ನೆಕ್ಸ್ಟ್ ಇಯರ್ ನಾನು ನೋಡಿ ಈಗ ಒಂದು ತೀರ್ಮಾನ ಮಾಡಿದ್ರೆ ಮುಂದಿನ ವರ್ಷ ಭಾಗವಹಿಸಲೇಬೇಕು 10th ಅಲ್ಲಿ. ನಾನು 17-18 ಇಯರ್ ಆದ ತಕ್ಷಣ ಲೈಸೆನ್ಸ್ ಮಾಡಿಸಿದೆ. ಇದಕ್ಕೆ ಮಾಡಿ ನಾನು ಬಹುಶಃ ನೆಕ್ಸ್ಟ್ ಬಂದಾಗ ನಾನು ಭಾಗವಹಿಸಿದ್ದೆ. ನಾನು ಅವಾಗ ನಮ್ಮ TVS ಆ ಕ್ಯಾಟಗರಿಯಲ್ಲಿ ಬಹುಶಃ ಕಂಪನಿಯವರು ಬಂದಿದ್ರು. ಆ ಒಂದು ನ್ಯಾಷನಲ್ ಇದರಲ್ಲಿ ಅವತ್ತು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ನಾನು 3rd ಪ್ಲೇಸ್ ಅವತ್ತು ನಾನು ವಿನ್ ಆಗಿದ್ದೆ ನ್ಯಾಷನಲ್ ಅಲ್ಲಿ. ಯಾಕಂತ ಹೇಳಿದ್ರೆ ಈ ಕಂಪನಿಯವರು ಇದನ್ನು ಫುಲ್ ಮಾಡಿಫೈ ಮಾಡಿ ಅವರ ಇದೇ ಬೇರೆ, ಅವರ ಬಟನ್ ಟೈರ್ಸ್ ಪ್ಲಸ್ ಅವ್ರದ್ದು ಜಂಪ್ ಶಾಕ್ ಅಬ್ಸರ್ವರ್ಸ್ ಎಲ್ಲವೂ ಕೂಡ ಕಂಪನಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬರ್ತಾರೆ. ನಾವು ಇದ್ದಂತ ಆರ್ಡಿನರಿ ವೆಹಿಕಲ್ ಅನ್ನೇ ಒಂದು ಮೆಕ್ಯಾನಿಕ್ ನಿಲ್ದುಕೊಂಡು ನಾವು ನೋಡಿ ಅವ್ರ ವರ್ಷ ಫಸ್ಟ್ 3rd ಪ್ಲೇಸ್ ಬಂತು. ತದನಂತರ ನಾವು ಅಲ್ಲಿ ನಮ್ಮ ಮೇರಿಯಲ್ಲಿ ಡರ್ಟ್ ಟ್ರ್ಯಾಕ್ ಮಾಡುವಾಗ ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು. ಮತ್ತೆ ಇದೊಂದು ಫಸ್ಟ್ ಪ್ರೈಸ್ ಆಯ್ತು. ತದನಂತರ ನಾನು ಕರಾವಳಿ ಟ್ರಿಬ್ಯೂನ್ ಮೋಟರ್ಸ್ ಅಂತ ಅಲ್ಲಿ ಭಾಗವಹಿಸಬೇಕು. ನಾನು ಮಯೂರ ಕಾಲೇಜ್ ಹೋದಾಗ ಅಲ್ಲಿ ಅಂಡೇಲ್ ಸುತ್ತ ಅಲ್ಲಿ ಡರ್ಟ್ ಟ್ರ್ಯಾಕ್ ಇತ್ತು. ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ನನ್ನ ಬೈಕ್ ಅನ್ನೆಲ್ಲ ತಕೊಂಡು ಹೋಗಿದ್ದೆ. ನನ್ನ ಮನೆಯವರಿಗೆ ತಂದೆಯವ್ರಿಗೆ ಗೊತ್ತಾಗಿ ಜೀಪ್ ಅಲ್ಲಿ ನಾನು ಬೆಳಿಗ್ಗೆ ನೋಡುವಾಗ ಆ ಬೈಕ್ ಅನ್ನು ರಿಟರ್ನ್ ತಂದು ಮನೆಯಲ್ಲಿ ಇಟ್ಟಿದ್ರು. ಸೊ ಬಹಳ ಬೇಸರ ಆಯ್ತು, ಮಿಸ್ ಆದದ್ದು. ನೆಕ್ಸ್ಟ್ ಈಗ ಅದು ಮಾಡ್ಬೇಕಂತೇಳಿ ಮನೆಯಲ್ಲ ಒಪ್ಪಿಸಿ, ತಾಯಿಯನ್ನು ಒಪ್ಪಿಸಿ ರೋಡ್ ಕಿಂಗ್ 250 ಇದರಲ್ಲಿ ನಾನು ಭಾಗವಹಿಸಿದೆ. ಆವಾಗ ಅದ್ರ ಚಾಂಪಿಯನ್ ಇದ್ದದ್ದು ಸುಭಾಷ್ ಕದ್ರಿ ಅವರು. ಅಲ್ಲಿ ತನಕ 250 ವಾಸ್ ಚಾಂಪಿಯನ್ ರೋಡ್ ಕಿಂಗ್ ಅಲ್ಲಿ. ಸೊ ಆ ತ್ರಿಭುವನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಯಾವಾಗ ನಾನು ಲಾ ಕಾಲೇಜ್ ಫಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅದನ್ನು ನಾನು ಫಸ್ಟ್ ಟೈಮ್ ಐ ಡಿಫೀಟೆಡ್ ಇವನು ಸುಭಾಷ್ ನಾನು ಅವ್ರ ಕಂಕನಾಡಿ ಗ್ಯಾರೇಜ್ ಇತ್ತು ಸುಭಾಷ್ ಅಂತ. ಸೊ ಅವ್ರನ್ನ ಡಿಫೀಟ್ ಮಾಡಿ ನಾನು ನ್ಯಾಷನಲ್ ಚಾಂಪಿಯನ್ ಆದೆ ರೋಡ್ ಕಿಂಗ್ ಇದರಲ್ಲಿ. ತದನಂತರ TSD ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಈ ಮೋಟರ್ ರ್ಯಾಲಿ ಏನಿದೆಯಾ ಅದರಲ್ಲಿ ಕೂಡ ನಾನು ಕಾಫಿ 500 ಮತ್ತು ಈ ಇದರಲ್ಲಿ ಕೂಡ ನಾನು ಭಾಗವಹಿಸ್ತಿದ್ದೆ. ನನಗೆ ಫಸ್ಟ್ ನನ್ನ ಮನೆಗೆ ಬಂದು ನನ್ನ ರೈಡರ್ ನೀವೇ ಆಗ್ಬೇಕಂತ ಹೇಳಿ ಕೇಳಿಕೊಂಡವರು ಮತ್ತು ನಾವು ಫಸ್ಟ್ ರ್ಯಾಲಿಗೆ ಕೂಡ TSD ಅಲ್ಲಿ ಹೋದವರು ಮೂಸಾ ಶರೀಫ್. ಅದೇ ಮೂಸಾ ಶರೀಫ್ ಇವತ್ತು ನ್ಯಾಷನಲ್ ರೈಡರ್ ರಿಪ್ರೆಸೆಂಟಿಂಗ್ ಇಂಡಿಯಾ MRF. ಮೊನ್ನೆ ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರಿಗೆ ಇದು ಬಂತು ಪ್ರಶಸ್ತಿ. ನೋಯ್ಡಾದಲ್ಲಿ ಒಂದು ಆಗ್ತಾ ಇರುತ್ತಲ್ಲ ಇಂಟರ್ನ್ಯಾಷನಲ್. ಈಗ MRF ಇದು ಟೀಮ್ ಹೆಡ್ ಸ್ಪೋರ್ಟ್ಸ್ ಅಲ್ಲಿ. ಮತ್ತೆ ಇಸ್ ಎನ್ ಇಂಟರ್ನ್ಯಾಷನಲ್ ರೈಡರ್, ರೆಕಗ್ನೈಸ್ಡ್ ರೈಡರ್ ಈಗ. ಸೊ he was my navigator. ಸೊ ಆ ಹಂತದಲ್ಲಿ ಮತ್ತೆ ನಾವು ಸ್ಟೂಡೆಂಟ್ ಯೂನಿಯನ್ ಸಕ್ರಿಯವಾದಾಗ ಈ ಬೈಕ್ ಎಲ್ಲ ಬಿಟ್ಟೆ. ಲೋಕಲ್ ನಾನು ಸಣ್ಣದಿಂದಲೇ ನಾನು ಸ್ಕೂಲ್ ಹೋಗುವಾಗಲೇ ದೊಡ್ಡ ಆಸಕ್ತಿ ಪೊಲಿಟಿಕ್ಸ್. ಒಬ್ಬನಿಗೆ ಉಪಕಾರ ಮಾಡುದು ಫಸ್ಟ್ ಸಣ್ಣದಿರುವಾಗಲೇ. ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಎಲ್ಲ. ಹೈಸ್ಕೂಲ್, ಪ್ರೈಮರಿ ಬಂದಾಗ ಯಾರನ್ನು ಪ್ರೆಸಿಡೆಂಟ್ ಮಾಡ್ಬೇಕಂತೇಳಿ ನಮ್ದು ಚರ್ಚೆ ಮಾಡಿ ನಾವು ಒಂದು ಕ್ಯಾಂಡಿಡೇಟ್ ಆಗ್ತಿದ್ದೆವು. ಒಮ್ಮೆ ಕ್ವಾಲಿಟಿ ಅವರ ನಿದೇಶ್ ಶೆಟ್ಟಿಯನ್ನು ನಾವು ಹೈಸ್ಕೂಲ್ ಅಲ್ಲಿ ಅಧ್ಯಕ್ಷ ಮಾಡಿದ್ವು ಎಲ್ಲ ಸೇರಿ. ಬಿರಿಯಾನಿ ಹೋಟೆಲ್ ಇತ್ತು ಯಾವಾಗ. ಕಾಲೇಜ್ ಬಂದಾಗ ಕ್ಲಾಸ್ ಅಲ್ಲಿ ಯಾರು ರೆಪ್ರೆಸೆಂಟ್ ಆಗ್ಬೇಕಂತೇಳಿ ನಾವು ಕೂತ್ಕೊಂಡು ಪ್ಲಾನ್ ಮಾಡ್ತಿದ್ದೇವೆ. ಕಾಲೇಜಲ್ಲಿ ಪ್ರೆಸಿಡೆಂಟ್ ಯಾರಾಗ್ಬೇಕು, ನಾವು ಬಹುಶಃ ಫಸ್ಟ್ ಇಯರ್ ಆದ್ರೂ ಕೂಡ ಫೈನಲ್ ಒಟ್ಟಿಗೆ ನಿಲ್ಲುದು. ಅಲ್ಲಿ ಯಾರು ಗೆಲ್ಬೇಕಂತೇಳಿ ನಾವು ಕೂತ್ಕೊಂಡು ಇಲ್ಲಿ ಸ್ಟ್ರಾಟಜಿ ಮಾಡ್ತಿದ್ದೇವೆ. ಹಾಸ್ಟೆಲ್ ಓಟ್ ಹೇಗೆ ನೀವು ಏನ್ ಮಾಡ್ಬೇಕಂತ ಡಿಸ್ಕಸ್ ಇತ್ತು. ಮತ್ತೆ ಲಾ ಕಾಲೇಜ್ ಬಂದ ನಂತರ ಬರೀ ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಮಂಗಳೂರಿನ ಎಷ್ಟು ಇಲೆಕ್ಷನ್ ನಡೀತದೆ ಎಲ್ಲಾ ಕಾಲೇಜ್ ಇಲೆಕ್ಷನ್ ಸ್ಟ್ರಾಟಜಿ ಮಾಡಿಕೊಂಡು ಯಾರು ಹೇಗೆ ಟ್ಯಾಕಲ್ ಮಾಡ್ಬೇಕಂತ ಅಲ್ಲಿ ಹೋಗಿ ನಾವು ಕೂತ್ಕೊಂಡು ಚರ್ಚೆ ಮಾಡೋದು ಆಗಿಂದಲೇ ಬಂದಿತ್ತು. ಸೊ ಲಾ ಕಾಲೇಜ್ ಬಂದ ನಂತರ ಕೂಡ ನಮ್ಮ ಕ್ಲಾಸ್ ಅಲ್ಲಿ ಯಾರಾಗ್ಬೇಕು, ಪ್ರೆಸಿಡೆಂಟ್ ಯಾರಾಗ್ಬೇಕು ಅಂತ ಹೇಳಿ ನಾನು
ಪ್ಲಾನ್ ಮಾಡಿ ಸಕ್ಕರೆ ಭಾಗವಹಿಸ್ತಿದ್ದೆವು. ಫೈನಲ್ ಇಯರ್ ಅಲ್ಲಿ ನಾನು ಕೂಡ ಎಲ್ಲ ಕಂಟೆಸ್ಟ್ ಮಾಡಲಿಲ್ಲ. ಫೈನಲ್ ಬಂದಾಗ ನಾನು ಕಂಟೆಸ್ಟ್ ಮಾಡಿದೆ ಲಾ ಕಾಲೇಜಲ್ಲಿ ಫಾರ್ ದಿ ಸೆನೆಟ್ ಮೆಂಬರ್ ಆಯ್ದಕ್ಕೆ. ಸೊ ಎಲ್ಲ ಜಾತಿ ಮತ ಬಿಟ್ಟು ನನ್ನ ಹೈಯೆಸ್ಟ್ ಲೀಡ್ ಇಂದ ಗೆಲ್ಲಿಸಿದ್ರು. SDM ಅಲ್ಲಿ ನಾನು ಗೆದ್ದ ನಂತರ ಇಟ್ ವಾಸ್ ಇನ್ 92. SDM ಅಲ್ಲಿ ಗೆದ್ದ ನಂತರ ಆಗ ಮಂಗಳೂರು ಯೂನಿವರ್ಸಿಟಿಗೆ ಮಂಗಳೂರು ಸುಳ್ಯದಿಂದ ಹಿಡಿದು ಬೈಂದೂರು ತನಕ ಒಂದೇ ಯೂನಿವರ್ಸಿಟಿ, ಮೋರ್ ದನ್ 80 to 90 ಕಾಲೇಜ್ ಇತ್ತು ಅವಾಗ. ಆ 90 ಕಾಲೇಜಿಂದ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕಿತ್ತು. ಅದಕ್ಕೂ ನಾನು ಮಂಗಳೂರು ಯೂನಿವರ್ಸಿಟಿಗೆ ಕಂಟೆಸ್ಟ್ ಮಾಡಿದ್ದೆ ಇದರಲ್ಲಿ. ಆವಾಗಲೂ ಕೂಡ ಹಾಗೆ ಎಲ್ಲ ಜಾತಿ ಧರ್ಮ ಯಾರನ್ನು ನೋಡ್ಲಿಲ್ಲ, ನಾನು ಒಬ್ಬನೇ ಇದ್ದದ್ದು ಮೈನಾರಿಟಿ ಅಂತ ಇದ್ರೆ ನಾನೇ ನಿಂತದ್ದು. ನನ್ನ ಹೈಯೆಸ್ಟ್ ಲೀಡ್ ಇಂದ ಅವತ್ತು ನಾನು ಗೆಲ್ಲಿಸಿ ಐ ಬಿಕೇಮ್ ದ ಸೆನೆಟ್ ಮೆಂಬರ್ ಆಫ್ ಮಂಗಳೂರು ಯೂನಿವರ್ಸಿಟಿ at 1992 at the very small young age. ಆವಾಗಲೇ ನಾವು ಬೇರೆ ಬೇರೆ ಅದು ನಮ್ಮ ಬೇಡಿಕೆ ಇರಲಿ, ಸ್ಟೂಡೆಂಟ್ ಯೂನಿಯನ್ ಇರಲಿ, ಸ್ಟ್ರೈಕ್ಸ್ ಇರಲಿ, ಅದು ಸ್ಟೂಡೆಂಟ್ಸ್ ಕಾಸ್ ಇರಲಿ, ಈ MRPL ಸ್ಟ್ರೈಕ್ ಆಗುವಾಗೆಲ್ಲ ನಾವು ಯಾವತ್ತು ಅವಾಗ ವಿ ಆರ್ ದ ಸ್ಟೂಡೆಂಟ್ ಲೀಡರ್ಸ್ ಮುಂಚೂಣಿಯಲ್ಲಿ ನಾವು ಇದ್ದಂಥದ್ದು. ಅರೌಂಡ್ 94, 95, 96 ಇಲ್ಲ 90, ಅದು 94 ಕರೆಕ್ಟ್ 92. ಆವಾಗ ನಾನು ಈ ಗಾಬು ಸುದ್ದಿಗೆ ನಾವು ಕೇಳಬಾರ್ದು ಅಂತ ಹೇಳಿ ರಾಜ್ಯದಲ್ಲಿ ನಾನು ಅವಾಗ ತೀರ್ಮಾನ ಆಗಿತ್ತು. ನೋಡಿ ಅವತ್ತೊಂದು 4 ಹುಡುಗರು ಮಿಸ್ಸಿಂಗ್ ಆದ್ರು, ಇಬ್ಬರು. ನಾನು ಸ್ಟೂಡೆಂಟ್ ಲೀಡರ್ ಸೆಕೆಂಡ್ ಇಯರ್. ಇಡೀ ಮಂಗಳೂರಲ್ಲಿ ಪೇಪರಲ್ಲಿ ಹಾಗೆ ಹೀಗಂತೆಲ್ಲ ಬಂತು. ಸುರೇಶ್ ವಾಸ್ ಪ್ರೆಸಿಡೆಂಟ್. ಸೊ ಚರ್ಚಾಗಿ ಒಂದು ದಿವಸ ಇಲ್ಲ ಅಂತ ಆಯ್ತು, ಕಿಡ್ನಾಪ್ ಆಯ್ತು ಅಂತೆಲ್ಲ ಬಂತು, ಅದು ಇದು ಅಂತೆಲ್ಲ. ಟಿವಿ ಇಲ್ಲ, ಮೀಡಿಯಾ ಟೆನ್ಷನ್. ಮತ್ತೆ ಅವತ್ತು ನಾವು ಮರು ದಿವಸ ಬೆಳಿಗ್ಗೆ ಏನ್ ಮಾಡ್ದೆ ಅಂತ ಒಂದು ದೊಡ್ಡ ಲೀಡರ್ ಮನೆಗೆ ಹೋದೆವು. ಜನರಲ್ ಸೋಷಿಯಲ್, ನಾಟ್ ಪೊಲಿಟಿಕಲ್ ಇದೆ, ಸೋಷಿಯಲ್. ಅವ್ರು ಹೇಳ್ತಾರೆ ನಮ್ಮ ಹತ್ರ, ನೀವೇನ್ ಹೇಳ್ತೀರಿ, ನಾನು ಬಾಡಿ ನೋಡಿ ಬಂದೆ, ಈಗ ಆಯ್ತು, ನಾನು ಬಾಡಿ ನೋಡಿ ಬಂದೆ. ನಾವು ಇಷ್ಟು ಸತ್ಯ ಅಂತ ಎನಿಸಿದ್ದೆ. ಬಂದು ಕೂತ್ಕೊಂಡು ಚರ್ಚೆ ಮಾಡಿ ದೊಡ್ಡ ಟೆನ್ಷನ್ ಇತ್ತು ಅವಾಗ. ಶಾಲೆ ಇವರೆಲ್ಲ ಗೋಯರ್ ಅವರೆಲ್ಲ CI ಇದ್ದಂತ ಯಾವ್ದು DC ಕೊಟ್ಟು ಮೆಗರಿಕ್ ಹೋದ್ರೆ SP ಮೆಗರಿಕ್ SP. ಹೀಗೆ ಆಯ್ತು. ನಮ್ಮ ಒಂದು ನಾವು ಕನ್ಫರ್ಮ್ ಅಲ್ಲ, ಇದು ದಾಗೆ ಏನ್ ಮಾಡಿದ್ರು, ಚರ್ಚೆ ನಡೀತಾ ಇತ್ತು ಕೂತ್ಕೊಂಡು ಸ್ಟೂಡೆಂಟ್. ಮರು ದಿವಸ ನೋಡುವಾಗ ಅಲ್ಲಿಯ ಸ್ಟೋರಿಯೇ ಬೇರೆ. ಅವ್ರು ಕರೆಕ್ಟ್ ಇದ್ದಾರೆ, ಅವರು ಫ್ರೆಂಡ್ಸ್ ಜೊತೆಯಲ್ಲಿ ಓದೋದು, ಬ್ರಹ್ಮವರ ಹತ್ರ ಸಿಕ್ಕಿದ್ದಾರೆ. ಸೊ ಅದರ ನಂತರ ಇಟ್ ವಾಸ್ ಅ ಲೆಸನ್ ಫಾರ್ ಪಾರ್ಟ್. ನಮಗೆ ಇನ್ನೊಬ್ಬ ಹೇಳಿದ್ದನ್ನು ನಾವು ಕೇಳಿ ಅದಕ್ಕೆ ಇಮೋಷನಲ್ ಆಗಿ ಅದನ್ನು ಕರೆಕ್ಟ್ ಆಗೋ ತನಕ, ಒಪ್ಪಿಗಿರುವ ತನಕ ನಾವು ಅದನ್ನು, ಇಟ್ ವಾಸ್ ಅನ್ ಲೈವ್ ಎಕ್ಸಾಂಪಲ್ ಸ್ಟೂಡೆಂಟ್ ಲೆವೆಲ್ ಅಲ್ಲಿ. ಓಕೆ, ನೀವು ಮಿನಿಸ್ಟರ್ ಆಗಿದ್ದವರು, ಈಗ ಶಾಸಕರು ಕೂಡ ಆಗಿದ್ದೀರಾ. ನಿಮ್ಮ ಮಾತನ್ನು ಸಾಮಾನ್ಯವಾಗಿ ಕೇಳ್ತಾರೆ, ಫಾಲೋ ಮಾಡ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನ್ನು ಕೇಳ್ತಾರ ಅಥವಾ ನೀವು ಬೇರೆಯವರ ಮಾತನ್ನು ಕೇಳ್ತೀರಾ ಮನೆಯೊಳಗೆ? ನಾನು ಎರಡು ಕೇಳ್ತೇನೆ. ನಾನು ಅನ್ನೆಸೆಸರಿ ಆಗಿ ನಾವು ಇಂಟರ್ಫರೆನ್ಸ್ ಆಗುದಿಲ್ಲ. ಯಾರು ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಟ್ಯಾಲೆಂಟ್ ಇದ್ದಾರೆ, ಅವರಲ್ಲಿ ಮಾತಾಡಬೇಕು. ನಾವು ಬೆಳಿಗ್ಗೆ ಹೋಗಿ ಬರುದು ಸಂಜೆ. ಈ ಮನೆಯ ವಾತಾವರಣ, ಕುಟುಂಬದ ವಿಚಾರ, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಮ್ಗೆ ಗೊತ್ತಿರೋದೇ ಇಲ್ಲ. ಸೊ ಆಟೋಮ್ಯಾಟಿಕ್ ನಮ್ಮ ಡಿಸಿಷನ್ ಅಂತ ಕಡಿಮೆ. ಈ ಮನೆಗೆ ಸಂಬಂಧಪಟ್ಟಾಗೆ, ಇನ್ನು ನಮ್ಮ ಎಜುಕೇಶನ್ ಸಂಬಂಧಪಟ್ಟಾಗೆ, ನಮ್ಮ ಫಂಕ್ಷನ್ಗೆ ಸಂಬಂಧಪಟ್ಟಾಗೆ ನಮ್ಗೆ ಈ ಸಬ್ಜೆಕ್ಟೇ ಗೊತ್ತಿಲ್ಲ. ಅಂದ್ರೆ ನಾವು ಬರೋದು, ಬೆಳಿಗ್ಗೆ ಹೋಗುದು, ಮತ್ತೆ ಫಂಕ್ಷನ್ ಅಟೆಂಡ್ ಆಗೋದು, ಕೂತ್ಕೊಂಡು ಅರ್ಧ ಗಂಟೆ ಚರ್ಚೆ ಮಾಡೋದು, ಏನೋ ಮಾತಾಡೋದು, ಪಾಲಿಟಿಕ್ಸ್ ಮಾತಾಡಿ ಹೋಗುದು. ಸೊ ಮನೆಯ ಯಾವುದೇ ವಿಚಾರ ಇರಲಿ, ಅಲ್ಟಿಮೇಟ್ಲಿ ನಮ್ದು ಸಜೆಷನ್ ಅಂತ, ನನಗೆ ಅದರಲ್ಲಿ ನಾಲೆಜ್ ಇದ್ರೆ ನಾನು ಹೇಳ್ಬೇಕು. ಕರೆಕ್ಟ್. ಡಿಸ್ಕಷನ್ ಮಾಡಿ ಅವರ ಸಜೆಷನ್ ನಾವು ತೆಕ್ಕೊಂಡು ಅದಕ್ಕೆ ನಾವು ಒಪ್ಪಿಗೆ ಕೊಡುವಂಥದ್ದು. ಏನು ಒಪ್ಪಿಗೆ ಇಲ್ಲದ ಏನು ಕೂಡ ಮಾಡುದಿಲ್ಲ. ಅದಕ್ಕೆ ಒಪ್ಪಿಗೆ ನಂದು ಆಗ್ಬೇಕಂತೇಳಿ ನಾನು ಹೇಳಿದಾಗ ಒಪ್ಪಿಗೆ ಇಲ್ಲಿ ಕೂಡ ಹೋಗುದಿಲ್ಲ. ಅವರ ಎಕ್ಸ್ಪೀರಿಯನ್ಸ್, ಅವರ ಅನುಭವಕ್ಕೆ ಅದಕ್ಕೆ ನಾವು ಗೌರವ ಕೊಡಬೇಕು. ಸೂಪರ್, ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಮಗಳು ಕೂಡ ಶಿ ಇಸ್ ಅನ್ ಅಚೀವರ್. ಸೊ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಒಂದೇ ಮಗಳಿರೋದು. ಶಿ ವಾಸ್ ಸಣ್ಣದಿಂದಲೇ ಒಂದು ಒಳ್ಳೆ ರೀತಿ, ಮೀನ್ಸ್ ಅಲ್ಲಿಗೆ ಫ್ರಮ್ ಸ್ಮಾಲ್ ಓನ್ಲಿ, ಚೈಲ್ಡ್ಹುಡ್ ಓನ್ಲಿ. ಅವಳಿಗೆ ಆಡಂಬರ ಅಥವಾ ಈ ಗೋಲ್ಡ್ ಅದು ಏನು ಕೂಡ ಸಣ್ಣದಿಂದಲೇ ಇಷ್ಟ ಇಲ್ಲ. ಅಂಡ್ ಟಿಲ್ ನಾವು ಅವಳ ಕಿವಿ ಆಗ್ಲಿ, ಇದಾಗ್ಲಿ, ಮೂಗಾಗ್ಲಿ ಅವ್ರದ್ದು ತೂತಾಗ್ಲಿಲ್ಲ. ಬಗ್ಗೆ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್. ಈಗಲೂ ಕೂಡ ಅಷ್ಟೇ, ಒಂದು ಪೀಸ್ ಬಂಗಾರು ಸಣ್ಣದಿಂದಲೇ, ಅದು ಸಣ್ಣದ ನಾನು ತೂತ್ ಮಾಡುವಾಗಲೇ ಹೇಳ್ತಿದ್ರು. ಸಣ್ಣ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ಇರುವಾಗ ನಾನು ಹಾಕುದಿಲ್ಲ, ಯಾಕೆ ನಮ್ಮ ಸುಮ್ಮನೆ ನೋಯಿಸ್ತೀವಿ. ಸೊ ಆಟ ಈಗಲೂ ಕೂಡ ಯಾವುದು ಕೂಡ ಇದಂತಲ್ಲ. ಬಟ್ ಶಿ ಇಸ್ ಆಲ್ಸೋ ಹೆಲ್ಪಿಂಗ್ ನೇಚರ್. ಬೇರೆಯವರಿಗೆ, ಅವಳ ಕ್ಲಾಸ್ಮೇಟ್ಸ್ ಇದ್ರೆ, ಇನ್ನೊಂದಿದ್ರೆ, ಎಲ್ಲರಿಗೂ ಕೂಡ ಮಾನವೀಯತೆಯಿಂದ ಒಂದು ಹೆಲ್ಪ್ ಮಾಡೋದು ನನಗಿಂತ ಡಬಲ್ ನೇಚರ್ ಔಷಧಿ ಅವರಿದ್ದು ಕೊಟ್ಟಿದ್ದಾರೆ. ಶಿ ಈಸ್
ನಾವು ಮಕ್ಕೆ ಹೋದಾಗ ಒಮ್ಮೆ ಮಿಸ್ ಆಗಿದ್ವು. ವೆರಿ ಸ್ಮಾಲ್, 7 years. ಅಲ್ಲಿ ಏನಾಗಿ ಎಲ್ಲ ಕೂಡ ಬುರ್ಕ ಹಾಕಿದ್ರಲ್ಲ, ನೀರ್ ತಲ್ಲಿಗೆ ಹೋದವ್ರು ಯಾರು ಕನ್ಫ್ಯೂಸ್. ಮತ್ತೆ ಅಂಟಿಲ್ 10 o'clock ನಮ್ಗೆ ಅವ್ರು ಸಿಕ್ಲಿಲ್ಲ ಕೈಗೆ ರಾತ್ರಿ. ಅಂಟಿಲ್ ಟೆನ್ಷನ್ ಆಗಿ ನೈಟ್ 10 o'clock ಒಂದು ಪಾಕಿಸ್ತಾನಿ ಫ್ಯಾಮಿಲಿ ಅವರನ್ನು ಅವ್ರ ಜೊತೆ ಮತ್ತೆ ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಿದ್ದು. ಮತ್ತೆ ಅವರನ್ನು ಬಹುಶಃ ಮದ್ರಾಸ್ ಬೋತ್ ಎಜುಕೇಶನ್, ನಮಗೆ ಲೌಕಿಕ ಮತ್ತು ಧಾರ್ಮಿಕ, ಇದು ಎಲ್ಲರಿಗೂ ಅತ್ಯಗತ್ಯ. ಯಾಕೆ ಅಂತ ಹೇಳಿದ್ರೆ ನಮಗೆ ಲೌಕಿಕ ಶಿಕ್ಷಣದಲ್ಲಿ ಹೇಗೆ ಜೀವನ ಮಾಡ್ಬೇಕಂತ ನಮಗಿದೆ, ಇನ್ಕಮ್ ಹೇಗೆ ಮಾಡಬೇಕು, ದಟ್ಸ್ ಫಾರ್. ಬಟ್ ಧಾರ್ಮಿಕ, ಪ್ರತಿ ಧರ್ಮದ ಧಾರ್ಮಿಕ ಅತ್ಯಗತ್ಯ. ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು, ಬಡವರನ್ನ ಹೇಗೆ ನೋಡಿಕೊಳ್ಬೇಕು, ಕಷ್ಟದವ್ರಿಗೆ ಹೇಗೆ ಸಹಕರಿಸಬೇಕು, ಸಹಾನುಭಾವ ಹೇಗೆ ಬರಬೇಕು, ತಾಳ್ಮೆ ಹೇಗೆ ಇರಬೇಕು, ಇದೆಲ್ಲ ಕೂಡ ಆಗ್ಬೇಕಾದ್ರೆ ಈ 2 ಶಿಕ್ಷಣದ ಮಾತ್ರ ಅವನು ಅತ್ಯಂತ ಸಕ್ರಾಗಿ ಬರ್ತಾನೆ. ಸೊ ಅವರನ್ನು ನಾವು ಮದ್ರಸೆಗೆ ಹಾಕಿದಾಗ ಅಲ್ಲೆಲ್ಲ ಬಡವರಿದ್ದವರು ಮತ್ತು ಆಫ್ರನ್ಸ್ ಇದ್ದವರು. ಇಟ್ ಇಸ್ ಅ ಕಾಮನ್. ಅವ್ರ ನೆಲದಲ್ಲಿ ಮಲಗುವಂತ ವಿಚಾರ ಕೂಡ ಇತ್ತು. ಒಂದು ದಿವಸ ಕೂಡ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಅಂತ ಮಾಡಲಿಲ್ಲ. ಇಂಟರ್ಲಾಕ್ ಅಲ್ಲಿ ಏನಾದ್ರು ರಶ್ ಆದಾಗ, ಇವ್ರು ಸೀನಿಯರ್ಸ್ ಆದಾಗ, ಹೊಸೊಬ್ಬರು ಬಂದಾಗ ಹೊಸೊಬ್ಬರು ಬಿಟ್ಟು ಕೊಟ್ಟು ಇವ್ರಿಗೆ ನೆಲದ ಇಂಟರ್ಲಾಕ್ ಅಲ್ಲಿ ಮಲಗಿದ್ದು ಕೂಡ ಇದೆ. ಒಂದು ಹಾಸ್ಟೆಲ್ ಅಂತ ಒಂದು ಮಕ್ಕಳ ವ್ಯವಸ್ಥೆಯನ್ನು 100 ಜನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ 110 ಜನ ಬಂದು ಆಗ ಬೇರೆ ಪ್ಲೇಟ್ ಅಲ್ಲಿ ಉಳಿದದನ್ನು ಕೂಡ ಇವರು ತಿಂದದ್ದು ಕೂಡ ಇದೆ. ಅವ್ರು ಬಂದಾಗ ಹೇಳ್ತಾರೆ, ನನಗಿದ್ದೇನು ಬೇಡ, ನನಗೆಲ್ಲ ಅನುಭವ ಇದೆ. ಸೊ ಶಿ ಟಾಕ್ಸ್, ಬಟ್ ಶಿ ಹಸ್ ನೆವರ್ ಕಂಪ್ಲೇಂಟ್. ನನಗೆ ಹಾಗೆ ಹೀಗೆ ಅವ್ನು ಸರಿ, ಅದು ಒಂದೇ ಒಂದು ಕಂಪ್ಲೇಂಟ್ ಅಂತ ಇಲ್ಲ. ಶಿ ಮೇ ಬಿ ಕಷ್ಟ ಆಗ್ತಿರ್ಬೋದಿತ್ತು. ನಂತರ ಶಿ ಕಂಪ್ಲೀಟೆಡ್ 10th. ಈಗ ಇಲ್ಲಿದ್ದಾರೆ ನಮ್ಮ ಬೀದರಲ್ಲಿ, ಫಸ್ಟ್ ಸೆಕೆಂಡ್ ಇಯರ್ ಅಲ್ಲಿ ಕೂಡ ಹಾಗೆ ಊಟ ಪರಿಸ್ಥಿತಿ ಚೆನ್ನಾಗಿ ಅಷ್ಟು ಅಂತ ಆ ಪರಿಸ್ಥಿತಿ, ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಅಂತ ಇಲ್ಲ. ನನಗೆ ಮ್ಯಾನೇಜ್ಮೆಂಟ್ ಅವ್ರು ಬಂದು ಹೇಳಿದ್ರು, ನಿಮ್ಮ ಮಗಳಿಗೆ ಇದೆಲ್ಲ ಕಷ್ಟ ಆಗುದಾ, ನಾವು ಸಪ್ರೇಟ್ ಒಂದು ರೂಮ್ ಮಾಡಿ ಒಂದು ಕುಕ್ ನೀವು ಇಡಿ. ಬಟ್ ನಾನು ಆಯ್ತದೆ, ಶಿ ನೆವರ್ ಅಗ್ರಿ. ಬೇಡ, ಎಲ್ಲ ಮಕ್ಕಳಿಗೆ ಏನಿದೆಯಾ ನನಗೆ ಅದೇ ರೀತಿ ನನಗೆ ಸ್ಪೆಷಲ್ ಆಗಿ. ಸೊ ಆ ನೇಚರ್ ಒಂದು ಸಪ್ರೇಟ್ ಒಂದು ಯೂನಿಕ್ ನೇಚರ್ ಅವ್ರದ್ದು ಇದರಲ್ಲಿ. ನಮ್ಮನ್ನು ಕೂಡ ಹಾಗೆ ಜಾಸ್ತಿ ಆಡಂಬರ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕೆ ಬೇಕು ಅಷ್ಟು ಕಾಸ್ಟ್ಲು, ಇನ್ನೊಂದು ಯಾಕೆ ಬೇಕು, ಬರೋರಿಗೆ ಕೊಡ್ಲಿಕ್ಕೆ ಆಗುದಿಲ್ವಾ. ನನ್ನ ಬ್ರದರ್ ಕೆಲವು ಇನ್ಸಿಡೆಂಟ್, ನನ್ನ ಬ್ರದರ್ ನನಗೊಂದು ಶೂ ತಂದಿದ್ದ ಆಯ್ತಲ್ಲಿ, ಅದ್ರಲ್ಲಿ ನಾನು ಇರಲಿಲ್ಲ. ಬರುವಾಗ ಅದೇ ಕವರ್ಲಿ 80,000 ಇತ್ತು. ಇದು 2-3 years ಬ್ಯಾಕ್. ನನಗೆ ಇಷ್ಟುವರೆಗೆ ಅದನ್ನು ಹಾಕ್ಲಿಕ್ಕೆ ಬಿಡ್ಲಿಲ್ಲ. ನನ್ನ ಹತ್ರ ಒಂದೇ ಕೇಳಿದ್ದು, ಇಷ್ಟು ಕಾಸ್ಟ್ ನಿನ್ನ ಕಾಲರಿಗೆ ಹಾಕಬೇಕು. ನಾನಾಯ್ತು, ನಾನು ನೋಡ್ತೇನೆ ಹೇಗೊಂಡೆ, ನೋಡ್ಲಿಕ್ಕೆ ಕೂಡ ಅದನ್ನು ಓಪನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆಫ್ಟರ್ 5-6 years ಆಗಿತ್ತು. ನನ್ನ ಬ್ರದರ್ನ ಮಗ ಒಂದು ದೊಡ್ಡ ಆದಾಗ ಅವರಿಗೆ ಸೊ ಆ ಟೈಪ್ ನೇಚರ್. ಇನ್ನೊಬ್ಬರಿಗೆ ನಾನು ಯಾಕಂತ ಹೇಳಿದ್ರೆ, ನಾನು ಹಾಸ್ಟೆಲ್ ಇದ್ದಾಗ 200 ಚಿಲ್ಡ್ರನ್ಸ್ ಇದ್ರು. ಸೊ ಇವ್ರು ಒನ್ಸ್ ಇನ್ ಅ ಮಂತ್ 15 days ನಾವು ಹೋದಾಗ ನಾವೇನೋ ತಕೊಂಡು ಹೋಗ್ಬೇಕಾದ್ರೆ 200 ಸ್ವೀಟ್ಸ್ ತಗೊಂಡು ಹೋಗ್ಬೇಕು. 200 ಸ್ವೀಟ್, ಬಿಸ್ಕೆಟ್ ತಗೊಂಡ್ಬೇಕಾದ್ರೆ 200 ಪ್ಯಾಕೆಟ್ ತಗೊಂಡು ಹೋಗ್ಬೇಕು. ಯಾಕೆ ಎಲ್ಲರಿಗೆ ಕೊಡಬೇಕಂತ. ಗುಡ್ ನೇಚರ್. ನಾಟ್ ಓನ್ಲಿ ಫಾರ್ ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕಂತ ಕೊಡಬೇಕು. ಮತ್ತೆ ಯಾರಾದ್ರೂ ಬಂದು ಅವರಲ್ಲಿ ಏನಾದ್ರು ಹೇಳಿದ್ರೆ, ಅದು ಈಗಲೂ ಕೂಡ ಹೇಳಿದ್ರೆ ನಮ್ಮ ಹೇಳಿ ಅವ್ರಿಗೆ ಏನಾದ್ರು ಸಹಾಯ ಮಾಡುವಂತ ಮನೋಭಾವ. ಅಲ್ಲಿ ಮದ್ರಾಸದಲ್ಲಿ ಬೇರೆ ಮಕ್ಳು ಹೇಳಿದ್ರು, ಇವಳನ್ನು ಕರೆಯುವುದೇ ಸುಧಾಮೂರ್ತಿ ಅಂತ ಹೇಳಿ. ಬೇರೆ ಮಕ್ಕಳು ಬೇರೆ ಮಕ್ಕಳಿಗೆ ಕುಕ್ಕೋತಾರಲ್ಲ, ನನಗೆ ಅವಾಗ ಗೊತ್ತಾಯ್ತು. ಮತ್ತೆ ಅವ್ರು ನೋಡೋಕೆಲ್ಲ ಬಂದಾಗ, ಲೈಬ್ರರಿ ಬಂದಾಗ ಅವ್ರು ಬರೆದ ಬುಕ್ಸ್ ಅದನ್ನು ತಗೊಂಡೋಗಿ ಓದುವಂಥದ್ದು. ಮತ್ತೆ ಒಂದು ಬರ್ತ್ಡೇ ಇತ್ತು, ಅವಾಗ ಏನ್ ಬೇಕಂತ ಕೇಳಿದಾಗ ನನಗೇನ್ ಬೇಡ, ಸುಧಾಮೂರ್ತಿಯನ್ನು ಭೇಟಿ ಮಾಡ್ಬೇಕಂತ ಇದೆ. ಸೊ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ದೆ ಇದರಲ್ಲಿ. ಸೊ ದಟ್ ಟೈಪ್ ಆಫ್ ನೇಚರ್. ಹೋಪ್ ಇಟ್ ವಿಲ್ ಕಂಟಿನ್ಯೂ ಅದೇ ರೀತಿ. ಇನ್ನು ಕಲ್ತ ರೀತಿಯಲ್ಲಿ ಜಾಸ್ತಿ ಕಲಿಯುವಾಗ ಇವರ ಸ್ಟೈಲ್ ಕೂಡ ಜಾಸ್ತಿ ಬದಲಾವಣೆ ಆಗ್ತಾ ಹೋಗ್ತದೆ. ಅದು ಸೊ ಇದರಲ್ಲಿದ್ದಾರೆ. ಓಕೆ ಕಾದರ್ ಅವರೇ, ಇವಾಗ ನೀವು ನಿಮ್ಮ ಆತ್ಮಚರಿತ್ರೆ ಆಟೋಬಯೋಗ್ರಫಿ ಬರೆಯುವುದಾದ್ರೆ ಅದರ ಹೆಸರು ಏನಿಡ್ತೀರಾ? ಇಲ್ಲ, ನಾನು ನಮ್ಮ ತಂದೆ ಹೆಸರನ್ನು ಬರಬೇಕಾದ್ರೆ ಆಲೋಚನೆ ಮಾಡಿದ್ದೆ. ನಾನು ಕಂಡ ನನ್ನ ತಂದೆ ಅಂತ ಹೇಳಿ ಜಸ್ಟ್ ಸ್ಟಾರ್ಟಿಂಗ್ ಇವತ್ತು ಕೆಲವು ವಿಚಾರ ಇವತ್ತು ನಡೀತಾ ಇದೆ. ಫ್ಯೂಚರ್ ಡೇಸ್ ನನಗೆ ಬಯೋಗ್ರಫಿ ಅಂತಲ್ಲ, ಐ ವಾಂಟ್ ಟು ರೈಟ್ ನನ್ನ ಒಂದು ಕೆಲವೊಂದು ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಹೇಗೆ ಅಂತೇಳಿ. ಯಾಕೆ ಹಲವಾರು, ಯಾಕೆ ನಾನು ರಾಜಕೀಯ ಸೇರುವಾಗ ಇಲ್ಲಿ 3 ರಾಜಕೀಯ ಗುಂಪು. ನಮ್ಮ ಜನಾರ್ದನ್ ಪೂಜಾರಿ ಅವರು MPSC ಸೆಕ್ರೆಟರಿ, ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್, ನನ್ನ ತಂದೆಯವರು ಬೇರೆ ನೇಚರ್ ಶಾಸಕರಾಗಿ. ನಾನು ಎಂಟ್ರನ್ಸ್ ಸಂದರ್ಭದಲ್ಲಿ ನನಗೆ ದಿಕ್ಕು ತಪ್ಪು ಅಂತ ಬೇರೆ ಬೇರೆ ವಿಚಾರಗಳಿತ್ತು.
ಇನ್ನ ತಂದೆಯವರು ಪೂಜಾರಿ ತಂದೆಯವರು ಸರಿ ನೀನು ಯಾಕೆ ಪೂಜೆ ಜೊತೆ ಹೋಗ್ತೀಯ ಅಂತ ಹೇಳಿ ನನಗೆ ತಲೆ ತಿನ್ನುವುದು. ಕೆಲವರು ಮನೆಯಲ್ಲಿ ಬೈಯುದು. ತಂದೆಗೆ ಮತ್ತೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅವತ್ತು ಇರ್ಲಿಲ್ಲ. ಮತ್ತೆ ಚೆನ್ನಾಗಿ ಆದ್ರು. ನಾನು ಇಲ್ಲಿ ಹೋಗುವಾಗ ನನಗೆ ಮನೆಯಲ್ಲಿ ಬೈಯೋದು, ಇಲ್ಲಿ ಹೋದಾಗ ಇವರಿಗೆ ಡೌಟು, ಬ್ಯೂಟಿಫೈಡ್ ಮಗ ಇಲ್ಲಿ ಬಂದಿದ್ದಾನೆ ಅವರು. ಸೊ ಇಲ್ಲಿ ವಿಶ್ವಾಸ ಗಳಿಸಬೇಕು, ಇಲ್ಲಿ ಸಮಾಧಾನ ಮಾಡಬೇಕು, ಇಲ್ಲಿ ನನ್ನ ತಲೆ ತಿನ್ನುವವರನ್ನು ಕೂಡ ನಾನು ಎದುರಿಸಬೇಕು. ಆ ಎಂಗೇಜ್ ನಲ್ಲಿ ಈ ದೇವರು ಕೊಟ್ಟಂತ ಒಂದು ಬ್ಯಾಲೆನ್ಸ್ ತಪ್ಪದ ರೀತಿಯ ಒಂದು ಏನಾದ್ರೆ ಬ್ಯಾಲೆನ್ಸ್ ತಪ್ಪಿದ್ರೆ ಎಂಟೈರ್ ಲೈಫ್ ಬ್ಯಾಲೆನ್ಸ್ ತಪ್ಪಿದೆ. ಅದನ್ನೆಲ್ಲ ಬ್ಯಾಲೆನ್ಸ್ ಸ್ಟೆಪ್ ಬೈ ಸ್ಟೆಪ್ ಬ್ಯಾಲೆನ್ಸ್ ಮಾಡಿಕೊಂಡು ಬಂದ ಕಾರಣ ಬಹುಶಃ ಇಲ್ಲಿ ಒಂದು ಬರುವಂತ ಇವತ್ತು. ಅದಾದ ನಂತರ ನಾನು MLA ಆಗುವಾಗ ಏನಾಯ್ತು, ಈ ನಂತರ ಪ್ರಚಾರ ಆಗುವಾಗ ಏನಾಯ್ತು, ಅದರ ನಂತರ ಹೇಗೆ ಒಗ್ಗಟ್ಟಿಗೆ ಹೋಗುವಂಥದ್ದು, ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿಯ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಫುಡ್ ಅಂಡ್ ಸಿವಿಲ್ ಸಪ್ಲಿಮೆಂಟ್ ಹಿಸ್ಟ್ರಿ ಬೈ ಸೆಂಡಿಂಗ್ ದಿ ಬೈ ಪೋಸ್ಟ್ ಅಲ್ಲಿ. ಯಾಕಾಗಿ ಮಾಡಿದ್ದು ಪೋಸ್ಟ್ ಅಲ್ಲಿ, ಮುಂಚೆ ಒಬ್ಬ ಬ್ಯಾಗ್ ಇತ್ತು DCMS ಹೋಗುವಾಗ, ಅವನೆಲ್ಲ ಬಡವರಿಂದ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿ 500 ರೂಪಾಯಿ ತಗೊಳ್ಳೋದು, ಇನ್ನು ಮಾಡಿ ಕೊಡುವಾಗ ಇದನ್ನು ಮಾಡುದು. ಸೊ ಅಪ್ಲಿಕೇಶನ್ ಆಗ್ಬೇಕು, ಪೋಸ್ಟ್ ಅಲ್ಲಿ ಅವರಿಗೆ ಬರ್ಬೇಕು. ಇಟ್ಸ್ ನಾಟ್ ಸೋ ಈಸಿ ಅದು ಮಾಡ್ಲಿಕ್ಕೆ ಮುಟ್ಲಿಕ್ಕೆ. ಅದನ್ನ ನಾವು ಕೊಟ್ಟದ್ದು ಯಾರಿಗೆ, ಮಣಿಪಾಲ್ ಪ್ರೆಸ್ನವರಿಗೆ. ಯಾಕೆ ಆಧಾರ್ ಕಾರ್ಡ್ ಅಂಡ್ ರೇಷನ್ ಕಾರ್ಡ್ ಇಟ್ಸ್ ಸೇಮ್ ಸ್ಟೈಲ್. ವೈ? Because Aadhaar card printed in Manipal press, correct, posted throughout the India. Same type ಅಲ್ಲಿ ನಾವು ಕೂಡ ಆನ್ಲೈನ್ ಅರ್ಜಿ ಹಾಕೋದು, ಅಲ್ಲಿ ಪ್ರಿಂಟ್ ಆಗೋದು, ಅದು ಅದೇ ರೇಟ್ 2.5 ಪೈಸೆಗೆ ಹೋಗ್ತದೆ. ಕರೆಕ್ಟ್, ಒಳ್ಳೇದು. ಅದನ್ನ ಆಕ್ಚುಲಿ ಇವರು ರಿನ್ಯೂ ಮಾಡ್ಬೇಕಿತ್ತು, ಈ ಮಿನಿಸ್ಟರ್ಸ್ ಬಂದು. ಇವರು ರಿನ್ಯೂ ಮಾಡ್ಲಿಲ್ಲ. ಈಗ ಅವ್ರು ನಮ್ಗೆ ಲಾಸ್ ಆಗ ನಮ್ಗೆ ಜಾಸ್ತಿ ಕೊಡ್ಬೇಕಂತ ಕೇಳಿದ್ದಾರೆ. ಡೈರೆಕ್ಟ್ ಕೊಡ್ಲಿಕ್ಕೆ ಗೌರ್ಮೆಂಟ್ಗೆ ಆಗೋದಿಲ್ಲ. ಟೆಂಡರ್ ಕರೆಯುವಾಗ ಬೇರೆ ಬೇರೆ ಕಂಪನಿಯವರು ನಾಟ್ ಗುಡ್ ಇನ್ ಡೂಯಿಂಗ್ ವೆಲ್ಕಮ್. ಅದರಿಂದಾಗಿ ರೇಷನ್ ಕಾರ್ಡ್ ಜನರಿಗೆ ಸಿಗ್ತಾ ಇಲ್ಲ. ಮಿನಿಸ್ಟರ್ ಶುಡ್ ಸಿಟ್ ಇದನ್ನ ಕ್ಲಾರಿಫೈ ಮಾಡಿಕೊಂಡು ಹೋಗ್ಬೇಕಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ ನಾನು ಮಿನಿಸ್ಟರ್ ಹರ್ಷಗುಪ್ತ ಸೆಕ್ರೆಟರಿ, ಐ ಶುಡ್ ಅಪ್ರಿಶಿಯೇಟ್ ಇಟ್. ಯಾಕೆ ನಮ್ಗೆ ಅಷ್ಟು ನಾಲೆಜ್ ಇರುವುದಿಲ್ಲ. ಈ ಬೆಸ್ಟ್ ಆಫೀಸರ್ಸ್ ದೇ ಆರ್ ಗಿವನ್ ದಿ ಪ್ಲಾನ್, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಇದನ್ನೆಲ್ಲ ಒಂದು ಎಕ್ಸಾಂಪಲ್ ಬರಬೇಕಂತಿದೆ ಮುಂದಿನ ದಿನಗಳಲ್ಲಿ. ಖಂಡಿತವಾಗಿ ಕೂಡ ನಿಮ್ಮ ಪುಸ್ತಕವನ್ನು ನಿರೀಕ್ಷಿಸೋಣ. ಸೊ ನಿಮ್ಮ ಬಾಲ್ಯದಿಂದ ಹಿಡಿದು ನಿಮ್ಮ ಕಾಲೇಜ್ ಜೀವನಗಳು, ಕೆಲವೊಂದು ಗಲಾಟೆಗಳು, ಮನೆ, ಮಗು, ಆಮೇಲೆ ರಾಜಕೀಯದ ಸಾಧನೆಗಳು ಎಲ್ಲವನ್ನೂ ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಇದೊಂದು ನಿಮ್ಮ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ನಿಮಗೆ ತೋರಿಸುವ ಒಂದು ಪ್ರಯತ್ನ. ಹೇಗನಿಸಿತ್ತು ಇವತ್ತಿನ ಕಾರ್ಯಕ್ರಮ ಮತ್ತು ಪ್ರಶ್ನೆಗಳಲ್ಲಿ ಹೇಗಿತ್ತು, ಹೇಗನಿಸಿತ್ತು? ನಿಮ್ಮೆಲ್ಲ ಸ್ಪಂದನದ ಕಂಪ್ಲೀಟ್ ಟೀಮಿಗೆ ನಾನು ಅಭಿನಂದನೆ ಭಾಷಣ ಸಲ್ಲಿಸ್ತೇನೆ. ಒಂದು ಅತ್ಯುತ್ತಮವಾದ ಕಾರ್ಯ. ಯಾಕಂತ ಹೇಳಿದ್ರೆ ಯುವ ಜನ ಮತ್ತು ಜನಸಾಮಾನ್ಯರಿಗೆ ಇವತ್ತು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕಾದ್ರೆ ಒಂದು ಪುಸ್ತಕ ಓದ್ಬೇಕು, ಅಥವಾ ಕೆಲವು ವಿಚಾರಗಳು ಈ ರೀತಿ ತಿಳ್ಕೊಳ್ಬೇಕು, ನೋಡಿ ಕೇಳಿ ತಿಳ್ಕೊಳ್ಬೇಕು. ಈಗ ಪುಸ್ತಕ ಓದೋದು ಬಹಳಷ್ಟು ಕಡಿಮೆ, ಪುರ್ಸೋದಿಲ್ಲ ಪುಸ್ತಕ ಅಂತ ಹೇಳಿ ಈಗ ಬಹಳಷ್ಟು ಕಡಿಮೆ. ಮತ್ತೆ ಹೆತ್ತವರು ಕೂಡ ಮಕ್ಕಳಿಗೆ ಪುಸ್ತಕ ಓದಲಿಕ್ಕೆ ಅಭ್ಯಾಸ ಕೂಡ ಮಾಡೋದಿಲ್ಲ. ನೀವು ನೋಡಿ, ಸಿಟಿ ಸೆಂಟರ್ ನಲ್ಲಿ ನೀವು ಸ್ಯಾಟರ್ಡೆ ಸಂಡೇ ಪುರ್ಸೋತಿಲ್ಲ, ತಂದೆ ತಾಯಿ ಮಕ್ಕಳ ರಶ್, ಐಸ್ ಕ್ರೀಮ್ ಇದಂತ ಹೇಳಿ ಅಲ್ವಾ. ಅಲ್ಲಿ ಪಕ್ಕದಲ್ಲಿ ಪ್ರದೀಪ್ ಕಲ್ಕೂರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ಬುಕ್ ಎಕ್ಸಿಬಿಷನ್ ಮಾಡಿದ್ರು. ಒಂದು ತಾಯಿ ಮಗ ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಹೇಗೆ ಆಕ್ಚುಲಿ ಹೇಗೆ ತಾಯಂದಿರು ಹೇಗೆ ನಾವು ಈ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೇವೆ ಅಲ್ಲಿ, ಅದೇ ರೀತಿ ಬುಕ್ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ಬೇಕು. ಒಮ್ಮೆ ಅವ್ರಿಗೆ ಅಭ್ಯಾಸ ಆದ್ರೆ ಕರ್ಕೊಂಡು ಹೋಗಿ, ಒಮ್ಮೆ ಅಭ್ಯಾಸ ಮತ್ತೆ ನಾವು ಹೋಗ್ಬೇಕಂತಿಲ್ಲ, ಅವರೇ ತಗೊಳ್ತಾರೆ ಓದ್ಲಿಕ್ಕೆ. ಅದು ಓದಿದಾಗ ಮಾತ್ರ ಇಂದಿನ ಚರಿತ್ರೆ, ಇಂದಿನ ನಾನು ಕೂಡ ನನ್ನ ಪೊಲಿಟಿಕಲ್ ಕ್ಯಾರಿಯರ್ ಕೂಡ ಸ್ವಲ್ಪ ಸ್ಟ್ರೀಮ್ಲೈನ್ ಆಗ್ಲಿಕ್ಕೆ ಐ ಸ್ಟುಡ್ ಲಾಟ್ ಆಫ್ ಬುಕ್ಸ್. ಶಿವ್ ಕೇರ್ ಅವರ ಬುಕ್, ಪರ್ಸನಲ್ ಡೆವಲಪ್ಮೆಂಟ್ ಎಷ್ಟು ಬುಕ್ಸ್ ಇದೆ. ಆಗ ನಾನು ಟೈಮ್ ನೈಟ್ ಕೂತ್ಕೊಂಡು ಓದ್ತಾ ಇದ್ದೆ. ಹೈಯೆಸ್ಟ್ ಶಿವ್ ಕೇರ್ ಅನ್ನೋ ಬುಕ್ ಓದ್ತಾ ಇದ್ದೆ. ಷಡಾಕ್ಷರಿ ಅವ್ರದ್ದು, ಶಿವಕುಮಾರ್, ಶಿವ್ ಕೇರ್, ಇಂಥ 4-5 ಜನರದ್ದು ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್ ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ದಟ್ ನಾಲೆಜ್ ಇವತ್ತರ ನಾಳೆ ಸಿಚುವೇಶನ್ ಹೇಗೆ ಫೇಸ್ ಮಾಡ್ಬೇಕನ್ನೋದು ತೋರಿಸ್ಬೋದು. ಸೊ ಐ ಥಿಂಕ್ ಈಗ ದಿಸ್ ಟೈಪ್ ಈಸ್ ಯಾಕೆ ಒಂದು ನಾವು ಬರೆಯೋರು ಇಲ್ಲ, ಒಂದು ಬರದೆ ಓದೋರು ಕೂಡ ಇಲ್ಲ. ಇದಾದ್ರೆ ನೀವು ಕೇಳ್ತೀರಿ, ಸ್ಪಾಂಟೇನಿಯಸ್ ಆಗಿ ನಾವು ಹೇಳ್ತೇವೆ. ಇದೆಷ್ಟು ಜನ ನೋಡ್ತಾರಂತ ಗೊತ್ತಿಲ್ಲ. ನೋಡಿದವರಿಗೆ ಅಟ್ ಲೀಸ್ಟ್ ಫ್ಯೂ ಆಫ್ ದಿ ಪಾಯಿಂಟ್ಸ್ ದೇ ವಿಲ್ see that will they'll inculcate in their habits. Very nice. They will be correct. ಫಸ್ಟ್ ಆಫ್ ಆಲ್ ಭಾಳ ಖುಷಿ ಆಯಿತು ನಿಮ್ಮ ಬಗ್ಗೆ ಕೇಳಿ. ನನಗೂ ಕೂಡ ಗೊತ್ತಿರಲಿಲ್ಲ, ಎಷ್ಟೋ ಜನರಿಗೆ ಕೂಡ ಗೊತ್ತಿಲ್ಲದ ವಿಕಿಪೀಡಿಯಾ, ಗೂಗಲಲ್ಲಿ ವಿಚಾರಗಳೆಲ್ಲ ನಾವು ತಿಳಿದುಕೊಂಡೆವು. ಫಸ್ಟ್ ಆಫ್ ಆಲ್ ನಿಮ್ಮ ಸಮಯಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಇನ್ನಷ್ಟು ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಇದ್ದೇವೆ. ಸೊ ನೀವು ನೋಡಿದ್ರಿ UT ಖಾದರ್ ಅವರ ಒಂದು ಸಂದರ್ಶನ ಹೇಳ್ಬೋದು, ಅಥವಾ ಅವರ ಆಟೋಬಯೋಗ್ರಫಿ ಅಂತಲೇ ಹೇಳ್ಬೋದು. ಮುಂದಿನ ಭಾನುವಾರ ಮತ್ತೆ ಸಿಗೋಣ ಮೈ ಆಟೋಗ್ರಾಫ್ ವಿತ್ RJ ಎರಲ್ನಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಚಾನಲ್. ಧನ್ಯವಾದ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್.